ಸಂತೋಷದ ದಿನವಾಗಿದೆ. ಒಂದು ಕಡೆ ಸುಮಾರು 3 ವರ್ಷ ಪೂರೈಸಿದಂತಹ ನಮ್ಮೂರ ಧ್ವನಿ ಸೇವಾ ಸಂಘ ವಿವಿಧ ಸಾಧನೆಗಳನ್ನು ಸೇವೆಗಳನ್ನು ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಮಾಡಿ ಒಂದು ಮೈಲಿಗಲ್ಲನ್ನೇ ತಲುಪಿದೆ, ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ಅಲ್ಪ ಸಮಯಾವಧಿಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿ ಇಲ್ಲಿನ ಯುವಕರು ವಿವಿಧ ಸಂಘ ಸಂಸ್ಥೆಗಳಿಗೆ ಸೇರಿದ ವಿವಿಧ ಕೆಲಸಗಳಲ್ಲಿ ಇರುವಂತಹ ಜವಾಬ್ದಾರಿ ಹೊತ್ತಿರುವಂತಹ ಯುವಕರು ನಾಡಿನ ಸೇವೆ ಬರುವಾಗ ಎಲ್ಲರೂ ಒಗ್ಗಟ್ಟಾಗಿ ತುಂಬ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ನಾಡಿನ ಹಿತಕ್ಕಾಗಿ ಇವತ್ತು ದುಡಿಯುತ್ತಿರುವಂತಹ ಈ ಸಂದರ್ಭ ನಮಗೊಂದು ಹೊಸ ಕಚೇರಿ ಇವತ್ತು ಉದ್ಘಾಟನೆ ಆಗಿದೆ. ಅದೇ ರೀತಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಕೂಡ, ಎರಡು ಸಂತೋಷ ಕೂಡ ಒಟ್ಟಿಗೆ ಆಗಿದೆ. ಈ ಶುಭ ಸಂದರ್ಭದಲ್ಲಿ ನಾನು ಇವತ್ತು ಇಂದಿನ ಈ ಕಚೇರಿ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ಸನ್ಮಾನ್ಯ ಯೂಟ್ಯೂಬ್ ಖಾದರ್ ಸಾಹೇಬರನ್ನು ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉದ್ಘಾಟನೆ ಇವತ್ತು ಮಾಡುವಂತಹ ನಮ್ಮೆಲ್ಲರ ಪ್ರೀತಿಯ ಜನಾಬ್ ಹಾಜಿ ಅಬ್ದುಲ್ ರಶೀದ್ ಅಧ್ಯಕ್ಷರು ಸೈಯದ್ ಮದನಿ ದರ್ಗಾ ಶರೀಫ್ ಉಳ್ಳಾಳ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಸಭೆಯನ್ನು ಅಧ್ಯಕ್ಷತೆಯನ್ನು ವಹಿಸುವಂಥ ಯು ಎ ಉಮರ್ ಫಾರೂಕ್ ಅವರು ಕಾರಣಾಂತರಗಳಿಂದ ಬೇರೆ ಸ್ಥಳಗಳಲ್ಲಿ ಅತ್ಯವಶ್ಯ ಕಾರಣಕ್ಕಾಗಿ ಹೋಗಿದ್ದಾರೆ. ಆದುದರಿಂದ ಸಮೀರ್ ಅವರು ನಮ್ಮ ಆ ಸ್ಥಾನವನ್ನು ತುಂಬಲಿದ್ದಾರೆ. ಈ ಫಾರೂಕ್ ಅವರಿಗೂ ಅದೇ ರೀತಿ ಸಮೀರ್ ಅವರಿಗೂ ಕೂಡ ಏಕಕಾಲದಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಗೌರವ ಅತಿಥಿಗಳಾಗಿ ಜನಾಬ್ ಯೂಸ್ ಹಮ್ಜಾ ಹಾಜಿ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಬಿ ಎಚ್ ಉಮರ್ ಫಾರೂಕ್ ಅಧ್ಯಕ್ಷರು ಫುರ್ಖಾನ್ ಮಸ್ಜಿದ್ ಅಲೇಕಲ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಂದೀಪ್ ಜಿ ಎಸ್ ಸರ್ಕಲ್ ಇನ್ಸ್ಪೆಕ್ಟರ್ ಉಲಾಲ್ ಪೊಲೀಸ್ ಠಾಣೆ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಬರ್ತಾ ಇದ್ದಾರೆ. ಜನಾಬ್ ಎ ಇಸ್ಮಾಯಿಲ್ ಕೌನ್ಸಿಲರ್ ಅವರನ್ನು ಕೂಡ ಹೃತ್ಪೂರ್ವವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅಸ್ಕರ್ ಅಲಿ ಕೌನ್ಸಿಲರ್ ನಗರಸಭೆ ಉಳ್ಳಾಲ ಅವರನ್ನು ಕೂಡ ಮನ ತುಂಬಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅಯ್ಯೂಬ್ ಮಂಚಲ ಅನುಪಸ್ಥಿತಿಯಲ್ಲಿ ಅವರನ್ನು ಹೃತ್ಪೂರ್ವವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ಜನಾಬ್ ಜರೀನಾ ರೌಫ್ ಹಳೆಕೋಟೆ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅವರು ಬರ್ತಾರೆ ಎಂಬ ನಿರೀಕ್ಷೆಯಲ್ಲಿದ್ದೇವೆ. ಜನಾಬ್ ಇಕ್ಬಾಲ್ ಇಕ್ರಿತ್ ಚಿಕ್ಕಮಂಗ್ಳೂರ್, ಜನಾಬ್ ಸಲೀಂ ಅಧ್ಯಕ್ಷರು ಬಿ ಬಾಯ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಅಲೆಗಳ, ಜನಾಬ್ ತ್ವಾಹಾ ಉಪಾಧ್ಯಕ್ಷರು ಬಿ ಬಾಯ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಅಲೆಗಳ, ಜನಾಬ್ ಶಕೀಲ್ ಅಧ್ಯಕ್ಷರು ಮೆಹಫಿಲ್ ಗೈಸ್ ಅಲೆಗಳ, ಶ್ರೀ ಆಲ್ಫ್ರೆಡ್ ಸರ್ ಅಳೆಕಳ ಉಳ್ಳಾಳ ಸ್ವಾಗತಿಸ್ತಾ ಇದ್ದೇವೆ ಹೃತ್ಪೂರ್ವವಾಗಿ. ತುಂಬ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇವತ್ತು ಆಂಬ್ಯುಲೆನ್ಸ್ ಅಲ್ಲಿ ಪಾರ್ಕಿಂಗ್ ಮಾಡಲು ಕೂಡ ನಮಗೆ ಕೈ ಜೋಡಿಸಿ ಎಲ್ಲ ರೀತಿಯಲ್ಲಿ ನಮಗೆ ಉಪಕಾರ ಮಾಡುತ್ತಿರುವಂಥ ಜನಾಬ್ ಆಲ್ಫ್ರೆಡ್ ಡಿಸೋಜ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಮಾಡುತ್ತಾ ಇದ್ದೇನೆ. ಅದೇ ಶ್ರೀ ಲಾರೆನ್ಸ್ ರೋಡಿ ಡಿಸೋಜ ಡಿವೈನ್ ಐಸ್ ಅಂಡ್ ಕೋಲ್ಡ್ ಸ್ಟೋರೇಜ್ ಮಂಗಳೂರು ಸ್ವಾಗತ ಮಾಡ್ತಾ ಇದ್ದೇವೆ. ಶ್ರೀ ನವೀನ್ ಫೆಲಿಕ್ಸ್ ಡಿಸೋಜ ಹೃತ್ಪೂರ್ವಕ ಸ್ವಾಗತಿಸ್ತೇನೆ ಸರ್. ಜನಾಬ್ ಲತೀಫ್ ಕೆಸಿ ರೋಡ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಫಾರೂಕ್ ಉಳ್ಳಾಲ್ ಬೈಲ್ ಅವರಿಗೂ ಕೂಡ ಹೃದಯಾಂತರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಇಂದಿನ ಇವತ್ತಿನ ಸಭೆಗೆ ಈ ಊರಿನ ನಾಯಕರೇ ಶಕ್ತಿಯಾಗಿದ್ದಾರೆ. ಯುವಕರನ್ನ ಒಗ್ಗಟ್ಟು ಇವತ್ತು ಈ 3 ವರ್ಷ ಮೈಲಿಗಳು ದಾಟುವಲ್ಲಿ ಒಂದು ಸಿಂಬಲ್ ಆಗಿ ನಮಗೆ ಕಾಣ್ತಾ ಇದೆ. ಇಲ್ಲಿ ಒಂದು ಐಕ್ಯತೆ ಒಗ್ಗಟ್ಟು ಎಲ್ಲ ಕಾಣ್ತಾ ಇದೆ. ಆ ಕಾರಣದಿಂದಲೇ ಇವತ್ತು ನಮ್ಮ ಆಂಬ್ಯುಲೆನ್ಸ್ ಸರ್ವಿಸ್ ಸುಮಾರು 3 ವರ್ಷದಲ್ಲಿ ಅನೇಕ 730 ಸರ್ವಿಸನ್ನು ಕೊಟ್ಟಿದೆ. ಚಿಂತಿಸಲು ಸಾಧ್ಯವಿಲ್ಲ. ನಮಗೆ ಅದು 10 ವರ್ಷವಾದರೂ ಕೆಲವು ಗಾಡಿಗಳ ನಿಂತು ಹಾಳಾಗಿ ಹೋಗುವಂಥ ಪರಿಸ್ಥಿತಿ ಕಾಣ್ತಾ ಉಂಟು. ನಮ್ಮೂರು ದನಿ ಯುವಕರು ಇವತ್ತು ನಮ್ಮ ಕಬೀರ್ ಇದ್ದಾರೆ, ಇಜಾಜ್ ಅವರಿದ್ದಾರೆ, ಸಮೀರ್ ಅವರಿದ್ದಾರೆ, ತ್ವಾಹಾ ಅವರಿದ್ದಾರೆ, ಅದೇ ರೀತಿ ಆಲಿ ಅವರಿದ್ದಾರೆ. ತುಂಬ ಎಲ್ಲರೂ ಪರಿಶ್ರಮ ಪಟ್ಟು ರಾತ್ರಿ 24 ಗಂಟೆಗಳಲ್ಲಿ ಕೂಡ ಪರಿಶ್ರಮ ಪಟ್ಟು ಇವತ್ತು 3 ವರ್ಷದಲ್ಲಿ ಸುಮಾರು 730ಕ್ಕೂ ಹೆಚ್ಚಿನ ಸರ್ವಿಸ್ ತುರ್ತು ಸೇವಾ ಚಿಕಿತ್ಸೆ ಇವತ್ತು ಕೊಡುವುದಕ್ಕೆ ಸಾಧ್ಯವಾಗಿದ್ದರೆ ಅದು ನಮ್ಮೂರ ದನಿಯ ಈ ನಾಡಿನ ಒಗ್ಗಟ್ಟು ಎಂಬುದರಲ್ಲಿ ಎರಡು ಮಾತಿಲ್ಲ. ಎಲ್ಲರಿಗೂ ಹೃದಯಾಂತರಾಳದಿಂದ ಈ ನಾಡಿನ ಯುವಕರಿಗೂ ಕಿರಿಯರಿಗೂ ನೆರೆಕರೆಯ ಎಲ್ಲರಿಗೂ ಅತಿಥಿಗಳಿಗೂ ಸ್ವಾಗತ ಬಯಸ್ತಾ ನಮ್ಮ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ನಮ್ಮೂರ ಧ್ವನಿ. ಶ್ರೀಯುತ ಅಶ್ರಫ್ ಅಲೇಕಲ ತಮಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈಗ ನಮ್ಮ ಈ ನೂತನ ಕಚೇರಿಯ ಉದ್ಘಾಟನೆಯನ್ನು ನೆರವೇರಿಸಿದ ಶ್ರೀಯುತ ಜನಾಬ್ ಹಾಜಿ ಅಬ್ದುಲ್ ರಶೀದ್ ಇವರ ಉದ್ಘಾಟನಾ ಭಾಷಣಕ್ಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೂರ ಧ್ವನಿ ಸೇವಾ ಸಂಘ ಇದರ ನೂತನ ಕಚೇರಿ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವ ಈ ಪರಿಸರದ ಕೌನ್ಸಿಲರ್ಗಳಾದಂಥ ಯು ಇಸ್ಮಾಯಿಲ್ ಅವರೇ, ಅಸ್ಗರ್ ಅಲಿ ಅವರೇ, ಅದೇ ರೀತಿ ಲಾರೆನ್ಸ್ ರೋಡಿ ಸೋಜ ಅವರೇ,
ನವೀನ್ ಫೆಲಿಕ್ಸ್ ಡಿಸೋಜ ಅವರೇ, ಆಲ್ಫ್ರೆಡ್ ಡಿಸೋಜ ಅವರೇ, ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರುಗಳೇ, ಸೇರಿದ ನನ್ನ ಸಹೋದರ ಮಿತ್ರರುಗಳೇ, ನಿಜವಾಗಿಯೂ ಬಹಳ ಒಂದು ಸಂತೋಷಕರವಾದ, ಇಲ್ಲಿ ಅಭಿನಂದಿಸಲ್ಪಡುವಂಥ ಒಂದು ಸಂಸ್ಥೆಯ ನೂತನ ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಸಿಕ್ಕಿರುವುದು ಬಹಳ ಸಂತೋಷ ನನಗೆ ಮನಸ್ಸಿಗೆ ಉಂಟಾಗಿದೆ. ಊರಂದ ಮೇಲೆ ಜನ ಇರ್ತಾರೆ, ಜನರಿದ್ದಾಗ ಅಲ್ಲಲ್ಲಿ ಒಂದು ಕೂಟ ಇರ್ತದೆ. ಕಡೆಗೆ ಅದು ಕೂಟ ಹೋಗಿ ಒಂದು ಸಂಸ್ಥೆಯಾಗಿ ಬೆಳಗುವುದು ನಾವು ಕಾಣ್ತಾ ಇದ್ದೇವೆ. ಆ ಸಂಸ್ಥೆಗಳಿಗೆ ಬೇರೆ ಬೇರೆ ರೀತಿಯ ಹೆಸರುಗಳು ಇರ್ತದೆ. ಅವರ ಚಟುವಟಿಕೆಗಳು ವಿವಿಧ ರೀತಿಯಲ್ಲಿ ಬೇರೆ ಬೇರೆ ತರಹದ ಚಟುವಟಿಕೆಗಳು ಮಾಡ್ತಾರೆ. ಕೆಲವೊಂದು ಕಡೆ ಬರೀ ಸ್ಪೋರ್ಟ್ಸ್ಗೆ ಮೀಸಲಾಗಿರ್ತಾರೆ, ಕೆಲವೊಂದು ಕಡೆ ಮದುವೆ ಮತ್ತು ಮರಣದ ಕಾರ್ಯಗಳಿಗೆ ಮಾತ್ರ ಮೀಸಲಾಗಿರ್ತಾರೆ, ಕೆಲವರು ಸರ್ಕಾರಿ ಸವಲತ್ತುಗಳನ್ನು ಒದಗಿಸುವಂತಹ ವ್ಯವಸ್ಥೆಗೆ ಮುಂದಾಗ್ತಾರೆ. ಇನ್ನು ಅನೇಕ ಸಂಸ್ಥೆಗಳು ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆ ನಡೆಸ್ತಾ ಇದೆ. ಆದರೆ ಆ ಸಂಸ್ಥೆಗಳೆಲ್ಲವೂ ಬಾಳಿ ಬದುಕುತ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ನನ್ನ ಈ ಪ್ರಾಯದಲ್ಲಿ ನೋಡಿದ ಹಾಗೆ 2 ವರ್ಷ ಅಥವಾ 3 ವರ್ಷ ಅದಕ್ಕಿಂತ ಮಿಗಿಲಾಗಿ ಹೋಗುವಂಥ ಸಂಸ್ಥೆಗಳು ಬಹಳ ಕಮ್ಮಿ. ಆದರೆ ನಮಗೆ ಉಳ್ಳಾಲನಲ್ಲಿ ತೊಕ್ಕೋಟಲ್ಲಿ ಕೆಲವೊಂದು ಸಂಸ್ಥೆಗಳು ದೀರ್ಘವಾದಂಥ ಬಾಳುವಿಕೆ ಕಂಡದನ್ನು ನಾವು ಕಂಡಿದ್ದೇವೆ. ಆ ಬಾಳುವಿಕೆ ಬರುವುದಕ್ಕೂ ಬಾಳುವಿಕೆ ಬಾರದಿರುವುದಕ್ಕೂ ವಿಭಿನ್ನವಾದ 2 ಕಾರಣಗಳಿದೆ. ವೈಮನಸ್ಸಿನಿಂದಾಗಿ, ನಾನು ಎಂಬ ಅಹಂಕಾರದಿಂದಾಗಿ ಸಂಸ್ಥೆಗಳು ಬಾಗಿಲು ಮುಚ್ಚಲ್ಪಡ್ತದೆ. ನಾವೆಲ್ಲರೂ ಸೇರಿಕೊಂಡು ಮಾಡಬೇಕು ಅಂತ ಹೇಳುವ ಉದ್ದೇಶ ಇಟ್ಕೊಂಡು ಮಾಡಿದಾಗ ಆ ಸಂಸ್ಥೆ 10 ವರ್ಷಗಳ ಬಾಳಿ 100 ವರ್ಷಗಳ ಕಾಲ ಬಾಳಲಿಕ್ಕೂ ಕೂಡ ಸಾಧ್ಯವಾಗ್ತದೆ. ಆ ರೀತಿಯ ಒಂದು ಮುನ್ಸೂಚನೆಯನ್ನು ನೀಡಿದಂಥ ಸಂಸ್ಥೆಯಾಗಿದೆ ಈ ನಮ್ಮೂರ ಧ್ವನಿ ಸೇವಾ ಸಂಘ ಅಂತ ಹೇಳುವಂಥದ್ದು. ನಿಜವಾಗಿಯೂ ನಿಮ್ಮನ್ನು ಎಷ್ಟು ಮೆಚ್ಚಿದರೂ ಅಭಿನಂದಿಸಲು ಸಾಕಾಗಲಿಕ್ಕಿಲ್ಲ. ಕಾರಣ ಈಗಾಗಲೇ ಸ್ವಾಗತ ಮಾಡುವವರು ಹೇಳಿದ ಹಾಗೆ 735 ಬಾರಿಗಿಂತಲೂ ಹೆಚ್ಚಿನ ಆಂಬ್ಯುಲೆನ್ಸ್ ಸರ್ವಿಸನ್ನು ನೀವು ಅತಿ ಕಡಿಮೆ ಅವಧಿಯಲ್ಲಿ ನೀವು ನೀಡಿದ್ದೀರಿ ಅಂತ ಹೇಳಿದರೆ ಇದೊಂದು ಶ್ಲಾಘನೀಯ ವಿಚಾರ. ಇದು ಇಂಥ ಒಂದು ಸೇವೆ ಮಾಡಿದ್ದಕ್ಕಾಗಿ ಅಲ್ಲಾಹ್ ತಾಲ ನಿಮಗೆ ಸೂಕ್ತವಾದ ಪ್ರತಿಫಲವನ್ನು ನೀಡಲಿ ಅಂತ ನಾನು ದುವಾ ಮಾಡ್ತಾ ಇದ್ದೇನೆ. ನೀವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನಿಮ್ಮ ಚಟುವಟಿಕೆಗಳನ್ನು ನಾವು ದೂರದಿಂದಲೂ ಹತ್ತಿರದಿಂದಲೂ ಕಂಡು ಬಲ್ಲವರಾಗಿದ್ದೇನೆ. ಆದರೆ ಇನ್ನಷ್ಟು ಕಾಲ ನಿಮಗೆ ಸೇವೆ ಮಾಡಲಿಕ್ಕೆ ಅಲ್ಲಾಹನು ಅನುಗ್ರಹಿಸಲಿ. ಅದರ ಜೊತೆಯಲ್ಲಿ ಇಲ್ಲಿ ನಮ್ಮ ಸೋದರವರನ್ನು ಬಹಳ ಅಭಿನಂದಿಸಬೇಕಾಗಿದೆ. ಗಾಡಿ ಮಾಡುವುದು, ಗಾಡಿ ತರುವುದು ದೊಡ್ಡ ಪ್ರಶ್ನೆ ಅಲ್ಲ. ಒಂದು ಕಚೇರಿಯ ಮುಂಭಾಗದಲ್ಲಿ ಅದನ್ನು ಇಟ್ಟು ಅದಕ್ಕೊಂದು ಸೂಕ್ತ ವ್ಯವಸ್ಥೆ ಇರೋದಿಲ್ಲ. ಸೂಕ್ತ ಜಾಗದಲ್ಲಿ ಅದಕ್ಕೆ ಒಂದು ನಿರ್ಧಾರ ಮಾಡಲಿಕ್ಕೆ ಜಾಗ ಕೊಟ್ಟು ಮುಸಲ್ಮಾನ ಬಂಧುಗಳೇ ಇರುವಂಥ ಈ ಒಂದು ಸಮಿತಿಗೆ ಅನ್ಯ ಜಾತಿಗೆ ಸೇರಿದ ಕ್ರಿಶ್ಚಿಯನ್ ಸಮುದಾಯವರು ನೀಡಿರುವುದು ಇದು ಬಹಳ ಒಂದು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಯಾಕೆ ಅವರ ಹೆಸರು ಹೇಳಿ ನಾನು ಅಭಿನಂದಿಸ್ತೇನೆ ಅಂತ ಹೇಳಿದರೆ, ಇವತ್ತು ನೀವು ಕಾಣುವಂಥ ಈ ರಾಜಕಾರಣದ ವ್ಯವಸ್ಥೆಯಲ್ಲಿ ದ್ವೇಷ ಮನೋಭಾವನೆಗಳು, ಕೋಮು ಭಾವನೆಗಳು ಬೆಳೆಯುತ್ತಾ ಬಂದು ನಮ್ಮಲ್ಲಿ ಪರಸ್ಪರ ನಂಬಿಕೆ ಇಲ್ಲದಂಥ ರೀತಿಯಲ್ಲಿ ನಾವು ಜೀವಿಸುವಂಥ ಪರಿಸ್ಥಿತಿ ನಾವು ಈಗ ಕಾಣ್ತಾ ಇದ್ದೇವೆ. ಆದರೆ ಈ ಹಿಂದಿನ ವರ್ತಮಾನ ಕಾಲದಲ್ಲಿ ಎಲ್ಲ ಜಾತಿ ಧರ್ಮದವರು ಅವರವರ ಧರ್ಮವನ್ನು ಪ್ರೀತಿಸುವುದರೊಂದಿಗೆ, ಅವರವರ ಧರ್ಮವನ್ನು ರಕ್ಷಿಸುವುದರೊಂದಿಗೆ ಎಲ್ಲರೂ ಒಂದಾಗಿ ಬಾಳುವಂಥ ವಾತಾವರಣ ಇತ್ತು. ಈಗಲೂ ಕೂಡ ಅದು ಇದೆ. ಒಂದು 0.01% ಜನ ಅದಕ್ಕೆ ವಿರೋಧವಾಗಿ ಕೆಲಸ ಮಾಡುವಾಗ, ಸರ್ಕಾರಗಳು ಕೂಡ ಅದಕ್ಕೆ ಒತ್ತು ನೀಡಿರುವಾಗ ಇನ್ನು ಮುಂದಿನ ದಿನಗಳು ಏನಾಗಬಹುದು ಅಂತ ಹೇಳುವಂಥ ಒಂದು ಭಯಭೀತಿಯ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ನಾನು ನಮ್ಮೂರ ಧ್ವನಿಯ ಎಲ್ಲ ಕಾರ್ಯಕರ್ತರಿಗೆ ಬೇಡುವಂಥದ್ದು, ನಾವು ಯಾರೇ ಆಗಿರಲಿ, ನಮ್ಮ ಬಿಸ್ನೆಸ್ ಯಾವುದೇ ಆಗಿರಲಿ,
ನಮ್ಮ ಆರಾಧನೆ ಶೈಲಿ ಯಾವುದೇ ಆಗಿರಲಿ, ನಾವು ಯಾವುದೇ ಆಶಯಕ್ಕೆ ಸೇರಿರಲಿ, ನಾವು ಯಾವುದೇ ಸಂಘಟನೆ ಇರಲಿ, ನಾವೆಲ್ಲ ಅಣ್ಣ ತಮ್ಮಂದಿರಂತೆ ಕೂಡಿ ಬಾಳುವಂಥ ಒಂದು ವ್ಯವಸ್ಥೆಗೆ ನೀವು ಮುಂದಾಗಬೇಕು. ಮಾತ್ರವಲ್ಲ, ಗಾಂಜಾ ವ್ಯಸನಿ, ಮದ್ಯ ವ್ಯಸನ, ಈ ರೀತಿಯ ದುಶ್ಚಟಗಳಿಂದ ಊರಿಗೆ ಏನು ತೊಂದರೆ ಆಗೋದಿಲ್ಲ ಅದು ಹೇಳಿ ಮಾತ್ರ. ಗಾಂಜಾ ಕುಡಿದ ತೊಂದರೆ ಆಗ್ತಾ ಇದೆ, ಅವರ ಕುಟುಂಬ ಮತ್ತು ಅವರ ಜೀವನ ಹಾಳಾಗ್ತದೆ. ಆ ಮೂಲಕ ಪರಿಸರದ ಇನ್ನಷ್ಟು ಯುವಕರು ಕೂಡ ಅದರಲ್ಲಿ ಬಲಿಯಾಗುವಂತ ಅವಕಾಶ ಇದೆ. ವಿನಂತಿ ಮಾಡುವಂಥದ್ದು, ಮದ್ಯ ವ್ಯಸನ ಮತ್ತು ಈ ಗಾಂಜಾದ ವಿರುದ್ಧ ಒಂದು ಆಂದೋಲನವನ್ನು ಮಾಡಬೇಕು. ಆ ರೀತಿ ನಮ್ಮ ನಾಡು ರುಚಿಕರವಾದಂಥ ಆರೋಗ್ಯವಂತ ನಾಡಾಗಲಿಕ್ಕೆ ತಾವೆಲ್ಲ ಪ್ರಯತ್ನ ಮಾಡಬೇಕು ಅಂತ ಹೇಳಿ, ಇನ್ನೂ ಒಂದು ಸಲಹೆ ಏನು ಅಂತ ಹೇಳಿದ್ರೆ, ಬೇರೆ ಬೇರೆ ಸಮಸ್ಯೆಗಳಿಗೆ ಬೇರೆ ಬೇರೆ ರೀತಿ ಹೆಸರಿದೆ. ಈ ನಮ್ಮೂರ ಧ್ವನಿ ಅಂತ ಹೇಳುವಂಥ ಒಂದು ಹೆಸರು ಅದು ಧ್ವನಿಯಾಗಿರುವುದರಿಂದ ಈ ಉಳ್ಳಾಳದ ಎಲ್ಲ ಕಡೆಗಳಲ್ಲಿ ನಮಗೆ ನಮ್ಮ ಉಳ್ಳಾಳದ ಜಮಾತಿನ ಲೆಕ್ಕದಲ್ಲಿ ಹೇಳಬೇಕಾದ್ರೆ 5 ಕರಿಯಗಳಿದೆ. 5 ಕರಿಯಗಳಲ್ಲಿ ಕೂಡ ನಿಮ್ಮ ಇದರ ಶಾಖೆಯನ್ನು ವಿಸ್ತರಿಸಿಕೊಂಡು ನೀವು ಅದರ ನೇತೃತ್ವವನ್ನು ವಹಿಸಿಕೊಳ್ಬೇಕು ಅಂತ ಕಾರ್ಯ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ತುಂಬಾ ಜನ ಸದಸ್ಯರಿದ್ದಾರೆ. ನೇತೃತ್ವದ ಕೊರತೆಯಿಂದಾಗಿ ತೊಂದರೆಗಳಾಗುವುದನ್ನು ತಪ್ಪಿಸಲಿಕ್ಕೆ ನಮ್ಮೂರ ಧ್ವನಿಯಲ್ಲಿ ನೀವು ಫಾರೂಕ್ರಂತ ಮೇಧಾವಿ ಉತ್ಸಾಹಿ ತರುಣ ಅಧ್ಯಕ್ಷರಿರುವಾಗ ಅಸ್ಫಾಕ್ರಂತ, ತೋಹಾರಂತ, ರಿಯಾಜ್ರಂತ ಅನೇಕ ಮಿತ್ರರುಗಳು ನೀವೆಲ್ಲ ಒಂದು ವಿಶ್ರಾಮದ ಸೇವೆ ಮಾಡುವುದರಲ್ಲಿ ರಿಸೀವರ್ ಒಂದು ಪರಿಶ್ರಮ ಪಟ್ಟುಕೊಂಡು ನಿಮ್ಮ ಈ ಒಂದು ನಮ್ಮೂರ ಧ್ವನಿಯನ್ನು ಇಡೀ ಉಳ್ಳಾಳಕ್ಕೆ ಪಸರಿಸಬೇಕು. ಅಲ್ಲಲ್ಲಿ ನಿಮ್ಮ ಈ ಉಳ್ಳಾಳದಲ್ಲಿ 5 ಶಾಖೆಗಳನ್ನು ತೆರೆಯಬೇಕು. ನೀವು ಅವರು ಜೊತೆಗಾರಿಗೂ ಕೆಲಸ ಮಾಡಿದರೆ ಉಳ್ಳಾಳದಲ್ಲಿ ಯಾವುದೇ ರೀತಿಯ ಕೋಮುವಾದ, ಭೀತಿವಾದ ಅಥವಾ ಇನ್ನಿತರ ದುಶ್ಚಟಗಳಿಂದ ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಬಹುದು ಅಂತ ಹೇಳುವಂಥ ಮಾತನ್ನು ನಾನು ಮನಗಂಡಿದ್ದೇನೆ. ಆ ರೀತಿಯ ಕೆಲಸಕ್ಕೆ ತಾವುಗಳು ಮುಂದಾಗಬೇಕು. ನಾನು ಕೂಡ ತಮ್ಮ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದೇನೆ ಎಂದು ಹೇಳುವ ಮಾತಿನೊಂದಿಗೆ ಈ ಒಂದು ಸಮಸ್ಯೆಗೆ ಶುಭ ಹಾರೈಸಲಿಕ್ಕೆ ಬಂದಂತ ಎಲ್ಲರಿಗೂ ನನ್ನ ವೈಯಕ್ತಿಕ ಅಭಿನಂದನೆ ಸಲ್ಲಿಸಿ, ಮುಂದಿನ ದಿನಗಳಲ್ಲಿ ನಿಮ್ಮ ಈ ಸಂಸ್ಥೆ ಸಾವಿರಾರು ಮಂದಿಗೆ ಸೇವೆ ಮಾಡುವಂತ ಒಂದು ಉನ್ನತ ಸಂಸ್ಥೆಯಾಗಿ ಬೆಳಗಿ ಬಾಳಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಗಿರುವಂತಹ ಶ್ರೀಯುತ ಜನಾಬ್ ಹಾಜಿ ಅಬ್ದುಲ್ ರಶೀದ್ ಅವರಿಗೆ, ಉಳ್ಳಾಲ ನಗರಸಭೆ ಇದರ ಉಪಾಧ್ಯಕ್ಷರಾಗಿರುವಂತಹ ಇಲ್ಲಿನ ಸ್ಥಳೀಯ ಕೌನ್ಸಿಲರ್ ಕೂಡ ಆಗಿರುವಂತಹ ಜನಾಬ್ ಅಯ್ಯೂಬ್ ಮನ್ಸಿಲಾರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಅಯ್ಯೂಬ್ ಮನ್ಸಿಲಾರ್ ಅವರು ಈ ಒಂದು ಸಂದರ್ಭದಲ್ಲಿ ನುಡಿತಾಗಿ, ನಮ್ಮೂರ ಧ್ವನಿ ನಮ್ಮ ಕರಿಯದ ಒಂದು ಅತ್ಯುನ್ನತ ಸಂಸ್ಥೆ. ಎಲ್ಲ ಸಂಸ್ಥೆಯ ಸದಸ್ಯರುಗಳ ಪ್ರೀತಿ ಮತ್ತು ಗೌರವ ಅದನ್ನು ಉಳಿಸುವುದರ ಮೂಲಕ ಈ ಸಂಸ್ಥೆ ಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂತಹ ಒಂದು ಸಂದರ್ಭ. 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಈ ಒಂದು ಹಬ್ಬದ ವಾತಾವರಣ ಇಲ್ಲಿರುವಂತಹ ಈ ಸಂದರ್ಭದಲ್ಲಿ ನಮ್ಮೂರ ಧ್ವನಿ ಸೇವಾ ಸಂಘ ಈ ಸಂಸ್ಥೆಯ ಒಂದು ನೂತನ ಅತ್ಯಂತ ಉಲ್ಲಾಸದಿಂದ ಕೂಡಿದಂತಹ ಒಂದು ಉತ್ಸಾಹವಾದ ಹಾಗೂ ನೋಡಲು ಬಹಳ ಅಂದವಾದ ಚಂದವಾದ ಒಂದು ಕಚೇರಿಯನ್ನು ಇವತ್ತು ಉದ್ಘಾಟನೆ ಆಗಿರುತ್ತದೆ. ಈ ಒಂದು ಸಂದರ್ಭದಲ್ಲಿ ನಾನು ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಅದರ ಪದಾಧಿಕಾರಿಗಳು, ಸಂಘಟಕರು ಎಲ್ಲರಿಗೂ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ 75ನೇ ಅಮೃತ ಮಹೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ವೇದಿಕೆಯಲ್ಲಿ ಈಗಾಗಲೇ ಮಾತಾಡಿದಂತಹ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ನೇತಾರರಾದಂತಹ ಉಳ್ಳಾಲ ಕೇಂದ್ರ ಜುಮಾ ಮಸೀದಿ ಅಧ್ಯಕ್ಷರಾದ ಹಾಜಿ ರಶೀದ್ ಅಕ್ಕನವರೇ ಮತ್ತು ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಸಹೋದರ ಮಿತ್ರರೇ, ಈ ನಮ್ಮೂರ ಧ್ವನಿ ಅಂತ ಸ್ಟಾರ್ಟ್ ಆಗಿ 3 ವರ್ಷಗಳ ಕಾಲ ಆಯಿತು. ಆದರೆ ಇವರ ಸೇವೆ, ಇವರ ಕೆಲಸ, ಇವರು ಆ ಟೈಮನ್ನು ಫಾಲೋಅಪ್ ಮಾಡಿ ಆ ಆ್ಯಂಬುಲೆನ್ಸಲ್ಲಿ ಮಾಡುವಂತಹ ಸರ್ವಿಸ್ ಮತ್ತು ಬಡ ಜನರನ್ನು ಗುರುತಿಸಿಕೊಂಡು ಮಾಡುವಂತಹ ಕೆಲಸ ಮತ್ತು ಸಾಮಾಜಿಕ, ಶೈಕ್ಷಣಿಕ, ಕ್ರೀಡೆ ಮತ್ತು ಆರೋಗ್ಯ ಮತ್ತು ಎಲ್ಲಿ
ಸಮಸ್ಯೆಗಳು ಈ ಪ್ರದೇಶದಲ್ಲಿ ವಾರ್ಡ್ಗಳಲ್ಲಿ ಒಂದಲ್ಲ, 1, 2, 3, 4 ವಾರ್ಡ್ಗಳಿಗೆ ಇವರ ಒಂದು ಹಿಡಿತವಿದೆ. ಆ ಪ್ರದೇಶದಲ್ಲಿ ಏನಾದರೂ ಲೈಟ್ನ ಸಮಸ್ಯೆ, ಚರಂಡಿಯ ಸಮಸ್ಯೆ, ನೀರಿನ ಸಮಸ್ಯೆ, ರಸ್ತೆಯ ಸಮಸ್ಯೆ, ಇಂಟರ್ಲಾಕ್ನ ಸಮಸ್ಯೆ, ಅದೇ ರೀತಿ ಮೆಸ್ಕಾಂಗೆ ಸಂಬಂಧಿಸಿದ ಏನಾದರೂ ಸಮಸ್ಯೆ ಇದ್ದರೆ ಸ್ಥಳೀಯ ನನ್ನಂತಹ, ಅದೇ ರೀತಿ ಇಸ್ಮಾಯಿಲ್ರಂತಹ, ನಮ್ಮ ಅಸ್ಗರ್ರಂತಹ ಕೌನ್ಸಿಲರ್ಗಳಿಗೆ ಫೋನ್ ಮಾಡಿ ಈ ರೀತಿಯ ಕೆಲಸಗಳು ಆಗಬೇಕಂತ ಹೇಳುವಂತಹ ಒಂದು ರೀತಿ ನಾವು ಯಾವಾಗಲೂ ಮೆಚ್ಚುವಂಥದ್ದೇ. ಅದೇ ರೀತಿ ಒಂದೊಂದು ಸಲ ಇವರ ಈ ಫೋನಿಂದ ಹಲವಾರು ಸಲ ನನಗೆ ಕಿರಿಕಿರಿವಾದದುಂಟು, ನೋವನ್ನು ಕೂಡ ನಾನು ಅನುಭವಿಸಿದ್ದುಂಟು. ಯಾಕೆಂದರೆ ಇವರು ಏನಂತ ಹೇಳ್ತಾರೆ, ಬೇರಿ ಬಿಡಂದನ ಭೂತ್ ಅಂತ ಬಂತಾರತ್ತ, ಆ ಬೇಲೆ ಆಯ್ದಿಂದ ನಮ್ಮಕ್ಕಳು ಎಂಕಲ್ನ ನಿದ್ರೆಲ್ಲ ಮಲ್ಪಾಯಾರ ಬುಡಾರಿ ಹೊರ ಎಂಕ್ಲಿಗೆ ಮಸ್ತ್ ಬೇಡ ಆಗ್ತಾನೆ ಆಡಲ. ಅದು ಆದ ನಂತರ ಒಂದು 10 ನಿಮಿಷದ ನಂತರ ನೀವು ಕೇಳುವುದು ಮಾಡುವುದು ನಿಮ್ಮ ಸ್ವಂತಕ್ಕೋಸ್ಕರ ಅಲ್ಲ, ಸಮಾಜಮುಖಿಯಾಗಿ ಮತ್ತೆ ಊರಿನ ಹಿತಕ್ಕಾಗಿ ಅನ್ನೋದು ನಮಗೆ ಮತ್ತೆ ಆಲೋಚನೆ ಆಗ್ತದೆ. ಆಗ ನಾವು ಸಮಾಧಾನ ಪಡ್ಕೊಳ್ತೇವೆ. ನಿಮ್ಮ ಬಗ್ಗೆ ಗೌರವ ಬಹಳ ಹೆಚ್ಚು ಆಗ್ತಾ ಇದೆ. ಅದರಿಂದ ಈಗ ಹಾಜಿ ರಶೀದಾಕ ಅವರು ಹೇಳಿದ ರೀತಿಯಲ್ಲಿ ಇನ್ನೂ 4 ಕರಿಯಗಳಲ್ಲಿ ತಮ್ಮ ಸಂಸ್ಥೆಯನ್ನು ಏನು ಒಂದು ಇದು ವಿಸ್ತೀರ್ಣಗೊಳಿಸುವಂತಹ ಒಂದು ವಿಚಾರವನ್ನು ಹೇಳಿದ್ದಾರೆ. ಆ ಬಗ್ಗೆ ಕೂಡ ತಾವು ವಿಮರ್ಶನೆ ಮಾಡಿ ಆಲೋಚಿಸಿ. ಯಾಕೆಂದ್ರೆ ಸಂಸ್ಥೆಗಳನ್ನು ಹುಟ್ಟುಹಾಕುವುದು ಬಹಳ ಸುಲಭ, ಸಂಸ್ಥೆಗಳನ್ನು ಹುಟ್ಟುಹಾಕುವುದು, ಅದಕ್ಕೆ ಕಚೇರಿಗಳನ್ನು ಮಾಡುವುದೆಲ್ಲ ಬಹಳ ಸುಲಭ. ಅದರ ಆರ್ಥಿಕ ವ್ಯವಸ್ಥೆ ಮತ್ತು ಅದಕ್ಕೆ ಬೇಕಾದ ರೀತಿಯಲ್ಲಿ ವ್ಯವಸ್ಥೆ ಮಾಡುವುದು ಈಗಿನ ಪರಿಸ್ಥಿತಿಯಲ್ಲಿ ಬಹಳ ಕಠಿಣ, ಬಹಳ ಕಷ್ಟ. ಯಾಕೆಂತ ಹೇಳಿದ್ರೆ ಈ ಸಂಸ್ಥೆಯಲ್ಲಿ ಬಹಳಷ್ಟು ಸದಸ್ಯರುಗಳಿರ್ಬೋದು, ಆದರೆ ಪ್ರತಿಯೊಂದು ಕಡೆ ಕೂಡ ಎಲ್ಲ ಸದಸ್ಯರು ಕೂಡ ಒಟ್ಟಾಗಿ ಕೈ ಜೋಡಿಸಿಕೊಂಡು ಕೆಲಸ ಮಾಡೋದು ಬಹಳ ವಿರಳ. ಆದರೆ ಈ ಸಂಸ್ಥೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಆದರೆ ಏನು ಮಾಡುವುದು, ಅವರ ಬಹಳ ಕೆಲಸದ ಒತ್ತಡದ ನಡುವಿನಲ್ಲಿ ಅವರು ಕೆಲಸ ಮಾಡುವವರಲ್ಲ, ಸ್ವಂತ ಉದ್ಯೋಗವನ್ನು ಮಾಡುವವರು, ಆರ್ಥಿಕವಾಗಿ ಬಲಾಢ್ಯವಾಗಿರುವರು. ಅವರ ಕೆಲಸ ಕಾರ್ಯಗಳನ್ನು ಬದಿಗೆ ತಳ್ಳಿಕೊಂಡು ಆ ಒಂದು ಆಂಬ್ಯುಲೆನ್ಸ್ ಇನ್ನಿತರ ಆ ವಿಚಾರಗಳಲ್ಲಿ ತಾವು ಮಾಡುವಂತಹ ಸೇವೆಯನ್ನು ನಾವು ಮೆಚ್ಚಲೇಬೇಕಾಗ್ತದೆ. ತಮ್ಮಲ್ಲಿ ಒಳ್ಳೆಯ ರೀತಿಯಲ್ಲಿ ಕಲಿತ ವಿದ್ಯಾಭ್ಯಾಸ ಹೊಂದಿದವರಿದ್ದಾರೆ, ಅದೇ ರೀತಿ ಹಾರ್ಡ್ ವರ್ಕರ್ ಇದ್ದಾರೆ, ಎಲ್ಲ ರೀತಿಯ ಯುವಕರು ನಿಮ್ಮ ಜೊತೆ ಇದ್ದಾರೆ. ಇಷ್ಟೊಂದು ಅದು ಬಲಿಷ್ಠವಾಗಿ ಹೋಗಲು ಕಾರಣ ಯಾಕಂತ ಹೇಳಿದ್ರೆ ಈ ಅಲೇಕಲ ಪ್ರದೇಶದಲ್ಲಿರುವಂತಹ ಹಿರಿಯರು, ಅದು ನಮ್ಮ ಅರಬಿಯಾಕನವರು ಇರಲಿ, ಮರ್ಹೂಮ್ ಕಾಸಿಮಾಕನವರಿರಲಿ, ಖಾದರ್ ರವರು ಇರಲಿ, ಇಬ್ರಾಹಿಂ ಕಾಸಿಮಾಕನವರು ಇರಲಿ, ಬಹಳಷ್ಟು ಹಲವಾರು ಹಿರಿಯರು ಈ ಪ್ರದೇಶಕ್ಕೆ ಯಾವ ರೀತಿಯ ಒಂದು ಬುನಾದಿಯನ್ನು, ಮಾರ್ಗದರ್ಶನವನ್ನು ಆ ಹಿರಿಯರು ಹೇಳಿಕೊಟ್ಟಿದ್ದಾರಾ, ಅದರಂತೆ ಆ ಯುವ ಸಮೂಹ ಅದೇ ರೀತಿಯಲ್ಲಿ ತತ್ವಾದರ್ಶಗಳೊಂದಿಗೆ ಬದ್ಧತೆಯೊಂದಿಗೆ ಆ ತಮ್ಮ ಬದುಕನ್ನ ರೂಢಿಸಿಕೊಳ್ಳುವ ಮೂಲಕ ಈ ಒಂದು ಅಲೇಕಲ ಪ್ರದೇಶಕ್ಕೆ ಮಾತ್ರ ಅಲ್ಲ, ನಮ್ಮ ಉಲ್ಲಾಲ ನಗರಸಭೆ ವ್ಯಾಪ್ತಿಗೆ, ನಮ್ಮ ಉಲ್ಲಾಲ ಜಮಾತಿನ ವ್ಯಾಪ್ತಿಗೆ ತಮ್ಮ ಸಂಸ್ಥೆಯ ಹೆಸರು ಪ್ರತಿಯೊಂದು ಮನೆಗಳಲ್ಲಿದೆ. ಯಾಕೆಂದ್ರೆ ಹೇಳಿದ್ರೆ ಧ್ವನಿ ಅನ್ನುವುದು ಮಾತಿಲ್ಲದವರಿಗೆ ಬರುವಂತಹ ಮಾತಂದ್ರೆ ಯಾರು ಸಮಾಜದಲ್ಲಿ ಆಸಕ್ತರಿದ್ದಾರೆ, ಸ್ಥೈರ್ಯ ಕಲ್ಕೊಂಡಂತಹ ಸಮೂಹವಿದೆ, ಆ ಸಮೂಹಕ್ಕೆ ಧ್ವನಿಯಾಗಿರುವ ರೂಪದಲ್ಲಿ ತಮ್ಮ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೀರಿ. ಆ ಎಲ್ಲ ಕೆಲಸ ಕಾರ್ಯಗಳನ್ನು ಅಲ್ಲಾಹನು ಸ್ವೀಕರಿಸಲಿ, ತಮಗೆ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಶಕ್ತಿಯನ್ನು ನೀಡಲಿ ಅಲ್ಲಾಹನು ಅಂತ ಹೇಳಿ ನಾನು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾ ಆಮೀನ್ ಈ ಪ್ರಾರ್ಥನೆಯೊಂದಿಗೆ ಇನ್ನೊಮ್ಮೆ ತಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ. ವಾಹಿರ್ ದವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಇತರ ಬಂಧುಗಳಿಗೆ ಮುಸ್ಸಂಜೆಯ ವಂದನೆಗಳು. ಅಯ್ಯೂಬ್ ಮನ್ಸಿಲ ಉಲ್ಲಾಳ ನಗರಸಭಾ ಇದರ ಉಪಾಧ್ಯಕ್ಷರು ತಮ್ಮ ಹಿತನುಡಿಗಳಿಗಾಗಿ ಇದೀಗ ನಮ್ಮ ಜೊತೆ ಶ್ರೀಯುತ ನವೀನ್ ಫೆಲಿಕ್ಸ್ ಡಿಸೋಜ, ಕ್ಯಾಥೋಲಿಕ್ ಸಭಾ ಪೆರ್ಮಣ್ಣವರು ಇದರ ಅಧ್ಯಕ್ಷರು ಶುಭ ನುಡಿಯನ್ನು ಆಡಲಿದ್ದಾರೆ. ಅತಿಥಿಗಳೇ, ನನ್ನ ಮುಂದೆ ಇರುವ ಎಲ್ಲ ಯುವ ಮಿತ್ರರೇ, ನಿಮಗೆ ಸ್ವತಂತ್ರೋತ್ಸವದ ಶುಭಾಶಯಗಳು. ನಮ್ಮೂರ ಧ್ವನಿ ಇದರ ಹೆಸರು ನಾವು 3 ವರ್ಷದ ಮುಂದೆ ಕೇಳಿದ್ದೆವು. ಕೊರೋನಾ ಸಮಯದಲ್ಲಿ ಮನೆಗೆ ಭೇಟಿ ನೀಡಿ ನಮ್ಮನ್ನು ಸಹಾಯದ ಹಾಗೆ ನೀವು ನಮ್ಮನ್ನು ಪ್ರೋತ್ಸಾಹಿಸಿದ್ದೀರಿ. ಇದಕ್ಕೆ ನಿಮಗೆ ವಂದನೆಗಳು. ಈ ದಿನ ನೂತನ ಶಾಖೆಯನ್ನು ನೀವು ಆರಂಭಿಸಿದ್ದೀರಿ. ನಮ್ಮ ರಶೀದ್ ಹೇಳಿದ ಹಾಗೆ 4 ಕಡೆಗಳಲ್ಲಿ ಓಪನ್ ಮಾಡಿ ಎಲ್ಲರಿಗೂ ಆಂಬ್ಯುಲೆನ್ಸ್ ಸೇವೆಯನ್ನು ನೀಡಬೇಕಾಗಿ ನನ್ನ ವಿನಂತಿ.
ಈಗ ತಾನೇ ಬಂದ ಒಂದು ವರದಿ ಅಂದರೆ ಈಗ ಒಂದು ಆಂಬ್ಯುಲೆನ್ಸ್ಗೆ ಕರೆ ಬಂದಿತ್ತು, ಅದನ್ನು ತಕ್ಷಣ ಆಳಿಯವರು ಅವರನ್ನು ಆಸ್ಪತ್ರೆಗೆ ಸೇರಿಸಿ ಈಗ ಹಿಂದೆ ಬಂದಿದ್ದಾರೆ. ಅವರಿಗೂ ಧನ್ಯವಾದಗಳು ಮತ್ತು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನವೀನ್ ಫೆಲಿಕ್ಸ್ ಡಿಸೋಜ, ಅಧ್ಯಕ್ಷರು ಕೆಥೋಲಿಕ್ ಸಭಾ ಪೆರ್ಮನ್ನೂರು. ಈ ಸಂದರ್ಭದಲ್ಲಿ ಶ್ರೀಯುತ UA ಇಸ್ಮಾಯಿಲ್ ಸ್ಥಳೀಯ ಕೌನ್ಸಿಲರ್ ಕೂಡ ಮಾತನಾಡಬೇಕಾಗಿ ಕೇಳಿಕೊಳ್ತೇವೆ. ಪ್ರಧಾನಿ ಅಲೇಕರ ಇದರ ನೂತನ ಕಚೇರಿ ಉದ್ಘಾಟಿಸಿದಂಥ ನಮ್ಮ ನಾಯಕರು ಆದಂಥ ಜಮಾತಿನ ಅಧ್ಯಕ್ಷರು, ದರ್ಗಾ ಸಮಿತಿ ಅಧ್ಯಕ್ಷರು ಆದಂಥ ನಮ್ಮ ಎಲ್ಲ ಸಾವಿರ ಜಮಾತಿನ ಅಧ್ಯಕ್ಷರಾದಂಥ ಅಬ್ದುಲ್ ರಶೀದ್ ಹಾಜಿ ಅವರೇ, ಅದೇ ರೀತಿ ನನ್ನ ಸಹೋದ್ಯೋಗಿ ಕೌನ್ಸಿಲರ್ ಆದಂತಹ ಅಸ್ಗರ್ ಅಲಿ ಅವರೇ, ನವೀನ್ ಫೆಲಿಕ್ಸ್ ಡಿಸೋಜರ್ ಅವರೇ, ಅದೇ ರೀತಿ ಡಾಲ್ಪಿ ಅವರೇ, ಅಲ್ಪಿ ಅವರೇ, ನಮ್ಮ ಉಳ್ಳಾಲ ನಗರಸಭೆ ಉಪಾಧ್ಯಕ್ಷರಾದಂಥ ಅಯ್ಯೂಬ್ ಮಂಚಲ್ಡ್ ಅವರೇ, ಅದೇ ರೀತಿ ಬಿ ಬಾಯ್ಸ್ನ ಅಧ್ಯಕ್ಷರಾದಂಥ ಸಲೀಮರವರೇ, ನಜಾತ್ ಫ್ರೆಂಡ್ಸ್ನ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ನಮ್ಮ ಪಾಂಡಲ್ ಪಕ್ಕದ ಶರೀಫ್ರವರೇ, ಅದೇ ರೀತಿ ಸೇರಿದಂತೆ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳೇ, ಅದೇ ರೀತಿ ನಮ್ಮ ಆರ್ ಕೆ ನಜೀರ್ ಅವರೇ. ಇದು ನಮ್ಮೂರ ದನಿ ಎಂದರೆ ಆಪತ್ಕಾಲಕ್ಕೆ ಆಪತ್ತು ಬಾಂಧವಾಗಿರುವಂಥ ಒಂದು ಸಂಸ್ಥೆ. ಕಾರಣ ಏನೆಂದರೆ ನಮ್ಮೂರ ದನಿಯವರು ಮಾಡಿದಂಥ ಸೇವೆ ಈ ಖಾಲಿ ಹಳೆಕಲಕ್ಕೆ ಮಾತ್ರ, ದಕ್ಷಿಣ ಕನ್ನಡಕ್ಕೆ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯಕ್ಕೆ ಕೂಡ ಮಾಡಿದ್ದಾರೆ. ನಾವು ನೋಡಿದಂತೆ ಬೆಂಗಳೂರು ತನಕ ಎಲ್ಲ ಹಾಸ್ಪಿಟಲ್ಗಳನ್ನು ಸಂಚರಿಸಿದ್ದಾರೆ, ಎಲ್ಲ ಪೇಷಂಟ್ಗಳನ್ನು ಕೊಂಡೋಗಿದ್ದಾರೆ. ರಾತ್ರಿ ಹಗಲು ನೋಡದೆ ಇಲ್ಲಿರುವಂಥ ಎಲ್ಲ ಧನಿಕರು ಸೇವೆ ಮಾಡುವಂಥದ್ದು, ಡ್ರೈವಿಂಗ್ ಮಾಡುವಂಥ ಕಬೀರ್ ಅವರಾಗಲಿ, ಆಲಿ ಅವರಾಗಲಿ, ಶಂಸುದ್ದೀನ್ ಅವರಾಗಲಿ, ಅದೇ ರೀತಿ ಸಮದರ್ ಅವರಾಗಲಿ, ಅದೇ ರೀತಿ ನಮ್ಮ ಕಬೀರ್ ಅವರಾಗಲಿ, ಅನೇಕ ಯುವಕರು ಇದರ ಈ ಡ್ರೈವ್ ಮಾಡಿಕೊಂಡು ಹೋಗ್ತದೆ. ಅಸ್ಬಾಕರ್ ಅವರಾಗಲಿ, ಇಜರ್ ಅವರಾಗಲಿ, ಇದರ ಅಧ್ಯಕ್ಷರಾಗಲಿ, ಎಲ್ಲರೂ ಕೂಡ ಈ ಆಂಬುಲೆನ್ಸ್ ಫೋನ್ ಕರೆ ಬಂದಾಗ ರಪ್ಪ ತೆಗೆದುಕೊಂಡು ಹೋಗ್ತಾರೆ. ಎಲ್ಲರೂ ಡ್ರೈವರ್ಸ್ ಆಗಿದ್ದಾರೆ. ನಮ್ಮ ಈ ಊರಿಗೆ ಒಂದು ಇದು ಒಳ್ಳೆಯ ವರವನ್ನು ದೇವರು ಕೊಟ್ಟಾಗೆ ಆಗಿದೆ. ಇನ್ನು ಮುಂದಕ್ಕೂ ಕೂಡ ಇಲ್ಲಿ ಸೇವೆ ಹೆಚ್ಚವನ್ನು ಆಗಲಿ. ಈಗ ನಮ್ಮ ರಶೀದಾಕ ಹೇಳಿದಾಗೆ 4 ಕಾರ್ಯಕ್ಕೂ ಕೂಡ ಇವರ ಸೇವೆ ಸಲ್ಲಿಸುವಂತಾಗಲಿ. ಕೊರೋನಾ ಸಮಯದಲ್ಲಿ ಪ್ರತಿ ಮನೆಗೂ ಕೂಡ ನಮ್ಮ ಸಮೀರ್ ಅವರು, ಫಾರೂಕ್ ರವರೆಲ್ಲ ಸೇರಿಕೊಂಡು ಎಲ್ಲ ಅಧ್ಯಕ್ಷ ಸರ್ವ ಸೇರಿ ಎಲ್ಲರಿಗೆ ಮಾಸ್ಕ್ ಕೊಟ್ಟು, ಅದೇ ರೀತಿ ನಮ್ಮ ಈ ಸಿಂಪಡಿಸುವಂಥ ನಮ್ಮ ಮದ್ದುಗಳನ್ನು ಪರಿಸರಕ್ಕೆ ಸ್ವಚ್ಛ ಮಾಡುವಂಥ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಜನಸೇವೆಯನ್ನು ಮಾಡಿದ್ದಾರೆ. ರೇಷನ್ ಕಿಟ್ಗೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಇಲ್ಲಿ ಪ್ರತಿಯೊಬ್ಬ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ನೋಡದೆ ಎಲ್ಲರಿಗೂ ಕೂಡ ಕಿಟ್ ಸೇವೆಯನ್ನು ಮಾಡಿ 2700 ರೂಪಾಯಿಗಿಂತ ಕಿಟ್ಟನ್ನು ಕೊಟ್ಟು ಎಲ್ಲರನ್ನು ಮನವೊಲಿಸಿದ್ದಾರೆ. ಆ ಸಂದರ್ಭದಲ್ಲಿ ಯಾರಿಗೂ ಆರ್ಥಿಕ ಪರಿಸ್ಥಿತಿ ಕಮ್ಮಿರುವ ಸಂದರ್ಭದಲ್ಲಿ ಅವರು ನಮಗೆಲ್ಲರಿಗೂ ಬಂದು ಮನೆ ಬಾಗಿಲಿಗೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಅಧ್ಯಕ್ಷರು, ಸರ್ವ ಸದಸ್ಯರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನು ಮುಂದಕ್ಕೂ ಕೂಡ ನಾ ರಶೀದಾಕ ಹೇಳಿದಾಗೆ ಈ ಸೇವೆ ಎಲ್ಲ ಕಡೆಗೂ ಕೂಡ ಆಗಲಿ ಅಂತ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸಿದರೆ ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಯುತ UA ಇಸ್ಮಾಯಿಲ್ ಸ್ಥಳೀಯ ಕೌನ್ಸಿಲರ್ ತಮಗೆ. ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಆತ್ಮೀಯರೇ, ತಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮೂರ ಧ್ವನಿ ಎಂಬ ಈ ಒಂದು ಸಂಘ ಹುಟ್ಟಿಕೊಳ್ಳುವುದು ಒಂದು ಸಾಮಾಜಿಕ ಜಾಲತಾಣ ವಾಟ್ಸಪ್ ಗ್ರೂಪ್ ರಚಿಸುವ ಮೂಲಕ ಈ ಸುತ್ತಲೂ 4 ಪ್ರದೇಶದ ಕೌನ್ಸಿಲರ್ಗಳಿಗೆ ಬೆನ್ನೆಲುಬಾಗಿ ನಿಲ್ಲುವಂತಹ ಒಂದು ಉದ್ದೇಶದಿಂದ. ಆದ ಕಾರಣ ಈ ಒಂದು ವಾಟ್ಸಪ್ ಗ್ರೂಪಿನಿಂದ ನಿರ್ಮಾಣಗೊಂಡಂತಹ ಒಂದು ಸಂಘ ಒಕ್ಕೂಟ, ಅದು ಈ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಮಾಡಿರುವಂತಹ ಒಂದು ಒಕ್ಕೂಟವಾಗಿ ಪರಿಣಮಿಸಿ ಮುಂದಿನ ದಿನಗಳಲ್ಲಿ ಅವು ಈ ಸ್ಥಳೀಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಮತ್ತು ಇಲ್ಲಿನ ಸ್ಥಳೀಯ ಹಕ್ಕುಗಳೇನಿದೆ, ಅಂದರೆ ಕಟ್ಟಕಡೆಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಮೊಟ್ಟ ಮೊದಲ ಆದ್ಯತೆ ಎಂಬ ರೀತಿಯಲ್ಲಿ ಈ ಜನರ ಹಕ್ಕುಗಳು, ಅವರ ಅಗತ್ಯಗಳು, ಅವರ ಸಂಕಷ್ಟಗಳು, ಅದಕ್ಕಿರುವಂತಹ ಪರಿಹಾರ ಉಪಾಯದ ಮಾರ್ಗಗಳನ್ನೆಲ್ಲ ಕಂಡು ಹಿಡಿಯುವ ಮೂಲಕ ನಮ್ಮೂರ ಧ್ವನಿ ಒಂದು ಧ್ವನಿ ನಿಜವಾಗಿಯೂ ಈ ನಾಡಿನ ಬೆಳಕಿಗೆ ನಾಗರಿಕರ ಧ್ವನಿಯಾಗಿ ಹೊರಹೊಮ್ಮಿದೆ. ಇದೀಗ ಈ ನಮ್ಮೂರ ಧ್ವನಿ ಎಂಬ ಸಂಸ್ಥೆಗೆ ಒಂದು ಅದರದ್ದೇ ಆದಂತಹ ಒಂದು ಕಚೇರಿ ಇದೆ. ಇನ್ನಷ್ಟು ಜನರಿಗೆ ನೇರವಾಗಿ ಈ ಕಚೇರಿಯ ಬಳಿ ಅವರ ಅಹವಾಲುಗಳನ್ನು ತೋಡಿಕೊಳ್ಳಬಹುದು. ಆ ಮೂಲಕ ಉಳ್ಳಾಲ ನಗರಸಭೆ ಅದರ ಜೊತೆ ಕೈಜೋಡಿಸಿಕೊಂಡು ಇಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹರಿಸುತ್ತಾ ಇಲ್ಲಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ಈ ನಾಡಿನ ಯುವ ಜನತೆ ಖಂಡಿತವಾಗಿಯೂ ಇರುತ್ತದೆ ಎಂಬ ಒಂದು ಆಶಯ ಮತ್ತು ಭರವಸೆಯೊಂದಿಗೆ ಈ ದಿವಸ ನಮ್ಮ ಜೊತೆ ಹಲವಾರು ಸ್ಥಳೀಯ ಸಂಘ ಸಂಸ್ಥೆಗಳು ಭಾಗಿಯಾಗಿವೆ. ಬಿ ಬಾಯ್ಸ್ ಅಲೇಕಲಾ, ಅಲೇಕಲಾ ಸ್ಪೋರ್ಟಿಂಗ್ ಅಲೇಕಲಾ, ಮೆಹಫಿಲ್ ಗೈಸ್ ಅಲೇಕಲಾ, ಬ್ರದರ್ಸ್ ಅಲೇಕಲಾ, ನಜಾತ್ ಪಾಂಡೆಲ್ ಪಕ್ಕ, ಯಂಗ್ ಫ್ರೆಂಡ್ಸ್ ಉಳ್ಳಾಲ, ಸಫರ್ ಮನ್ಸಿಲಾ, 7 ಸ್ಟಾರ್ ಮಾರ್ಗತಲೆ, SSF ಅಲೇಕಲಾ, SKSSF ಅಲೇಕಲಾ, ಮರಿಯಾ ಗೇಮ್ಸ್
ಗೇಮ್ಸ್ ಟೀಮ್ ರಿಲಯನ್ಸ್ ಹಲೇಕಲ, ನುಸ್ರತುಲ್ ಮಸಾಕಿನ್ ಹಲೇಕಲ, ಟೆಸ್ಟ್ ಹಳೆಕೋಟೆ ಹಾಗೂ ಜಿಜಿ ಗೈಸ್ ಹಲೇಕಲ ಮತ್ತು ಆಶ್ ಬಾಯ್ಸ್, ಈ ರೀತಿ ಹಲವಾರು ಯುವಕರು ತಮ್ಮ ತಮ್ಮ ಅಭಿರುಚಿಯ ಒಂದು ತಂಡವನ್ನು ಕಟ್ಟಿಕೊಂಡು ಆ ಮೂಲಕ ಬಹಳ ಒಂದು ಅದ್ಭುತ ಕಾರ್ಯ ಏನೆಂದರೆ ಕೊರೋನಾದ ಕೊರೋನಾದ ಮೊದಲ ಅಲೆಯ ಸಂದರ್ಭದಲ್ಲಿ ಇಲ್ಲಿನ ಎಲ್ಲ ಮಸೀದಿಗಳ ಜನರನ್ನು ಒಟ್ಟಿಗೆ ಕೂಡಿಸಿ ಇಲ್ಲಿನ ಎಲ್ಲ ಜನರ ಅಂದರೆ ಹಿಂದೆ ಆಗಿರಲಿ, ಮುಸ್ಲಿಮರಾಗಿರಲಿ, ಅವನು ಫ್ಲಾಟ್ ಅಲ್ಲಿ ವಾಸ ಮಾಡುವನಾಗಿರಲಿ ಅಥವಾ ಗುಡಿಸಲಿ ಖಂಡಿತ ಇಲ್ಲ ಇಲ್ಲಿ, ಆದ್ರೂ ಕೂಡ ಆ ಲೆವೆಲ್ನಲ್ಲಿ ಫ್ಲಾಟ್ ನಲ್ಲಿ ಬದುಕುವ ಜನರಿಗೆ ಅಲ್ಲಿ ತೆಂಗಿನಕಾಯಿಯ ಅಭಾವ ಕೊರತೆ ಇದೆ. ಆ ಫ್ಲಾಟ್ನ ಜನರಿಗೆ ವಿಶೇಷವಾಗಿ ತೆಂಗಿನಕಾಯಿಗಳನ್ನು ಕೂಡ ಪೂರೈಸುವಂತಹ ಕಾಲಕ್ಕೆ ತಕ್ಕ ಒಂದು ಆಲೋಚನೆಯನ್ನು ಇಟ್ಟುಕೊಂಡಿರುವ ಈ ಸಂಸ್ಥೆ ಈ ನಾಡಿನಲ್ಲಿ ಮಾನ್ಯ ಅಧ್ಯಕ್ಷರು ಹೇಳಿದಂತೆ ಒಂದು ಹೃದಯದ ಕೆಲಸವನ್ನು ಮಾಡ್ತಾ ಇದೆ. ಎಲ್ಲ ಒಕ್ಕೂಟಗಳನ್ನು ಒಂದುಗೂಡಿಸಿ, ಎಲ್ಲ ಸಂಘ ಸಂಸ್ಥೆಗಳನ್ನು ಒಂದುಗೂಡಿಸಿ ಅಲ್ಲಿನ ಒಳ್ಳೆ ಒಳಿತನ್ನು, ಒಂದು ಶುದ್ಧ ರಕ್ತವನ್ನು ಹೇಗೆ ನರನಾಡಿಗಳಲ್ಲಿ ಈ ಸಮಾಜದ ನರನಾಡಿಗೆ ಬಿಟ್ಟುಕೊಡುವ ರೀತಿಯಲ್ಲಿ ಈ ಸಂಸ್ಥೆ ಕಾರ್ಯಾಚರಿಸುತ್ತಾ ಬಂದಿದೆ. ನಮಗೆ ಅಭಿಮಾನ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಭಾಗಿಯಾದಂತಹ ಎಲ್ಲರನ್ನು ಅಭಿನಂದಿಸುತ್ತಾ ಕೊನೆಯದಾಗಿ ನಮ್ಮ ಜೊತೆ ಅಧ್ಯಕ್ಷೀಯ ಭಾಷಣಕ್ಕಾಗಿ ಅಡ್ವೊಕೇಟ್ ಸಮೀರ್ ಆರ್ಕೆ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಲಿರುವ ಗಣ್ಯರೇ, ಹಿರಿಯರೇ, ನಮ್ಮೂರಿನ ಸರ್ವ ಸಹೋದರರೇ, ಇವತ್ತು ನಮ್ಮ ಈ ಊರಿಗೆ ಒಂದು ಸಂತೋಷದ ದಿನ ಅಂತ ನಾವು ಹೇಳಬೇಕಾಗ್ತದೆ. ಯಾಕೆಂತಂದರೆ ನಮ್ಮೂರ ಧ್ವನಿ ಸಾಧಾರಣ 3 ವರ್ಷ ಅದರ ಈ ಒಂದು ನಮ್ಮ ಇದೊಂದು ಸಂಘಟನೆಯ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು ಏನಂತಂದರೆ, ಈ ಒಂದು ದಿವಸ ನಮಗೆ ಯಾಕೆ ಸಂತೋಷದ ದಿವಸ ಅಂತಂದರೆ ಹೊಸ ಕಚೇರಿಯ ಉದ್ಘಾಟನೆ, ಹಾಗೆ ನಮ್ಮೂರ ಧ್ವನಿಯ 3ನೇ ವರ್ಷವು ತುಂಬಿಕೊಂಡು ಬಂತು. ಈಗಾಗಲೇ ನಾನು ಹೇಳುವ ಪ್ರಕಾರ ಸಾಧಾರಣ 22/7/2020 ನಮ್ಮ ಈ ಒಂದು ಸಂಸ್ಥೆ ವಾಟ್ಸಪ್ ಮೂಲಕ ಹುಟ್ಟಿಸಿ ನಾವು ಇವತ್ತು ಒಂದು ಆಫೀಸ್ ಮಾಡಿ ನಾವು ಸಾರ್ವಜನಿಕರಿಗೆ ಒಂದು ಸಹಾಯ, ನಮ್ಮ ಕೈಯಿಂದ ಆಗುವಂತಹ ಒಂದು ಸಹಾಯವನ್ನು ಮಾಡುವಂತಹ ಒಂದು ವ್ಯವಸ್ಥೆಗೆ ನಾವು ದೇವರ ದಯದಿಂದ ಇಲ್ಲಿವರೆಗೆ ಬಂದು ನಾವು ಮುಟ್ಟಿದ್ದೇವೆ. ಈ ಒಂದು ಸಂಸ್ಥೆಯನ್ನು ನಾವು ಬೆಳೆಸಲಿಕ್ಕೆ ಈಗ ನಮ್ಮ ರಿಯಾಜ್ ಅವರು ಮೆನ್ಷನ್ ಮಾಡಿದಾಗೆ ಎಲ್ಲ ಸಂಘಟನೆಗಳ ಯುವಕರು ಅವರ ಸಹಾಯ, ಅದೇ ಥರ ಇನ್ನೊಂದು ನೆನಪು ಮಾಡೋದಂತಂದರೆ ಸಾಧಾರಣ 730 ಒಂದು ಸರ್ವಿಸ್ ನಾವು ಆಂಬುಲೆನ್ಸ್ ಮೂಲಕ ಕೊಡೋದಾದ್ರೂ ನಮ್ಮ ಹುಡುಗರು, ನಮ್ಮಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗೆ ಸಂಬಂಧಪಟ್ಟ ಹುಡುಗರು ಎಲ್ಲರೂ ದುಡಿಯುವವರು. ಆ ಸಂದರ್ಭಕ್ಕೆ ಅವರು ನಮಗೆ ಯಾವುದೇ ಒಂದು ಕಾಲ್ ಬಂದರೆ ನಮಗೆ ಆ ಸಂದರ್ಭದಲ್ಲಿ ಯಾರು ಫ್ರೀಯಾಗಿ ಇರ್ತಾರೆ ಅವರು ಅದಕ್ಕೆ ಅವರ ಆ ಕಾಲಿಗೆ ಅವರು ಸ್ಪಂದಿಸಿ ಆ ಒಂದು ಸರ್ವಿಸ್ ಕೊಡುವಂಥದ್ದು. ನಮ್ಮ ಆಂಬುಲೆನ್ಸಿಗೆ ಯಾವುದೇ ಡ್ರೈವರ್ಗಳ ನಾವು ಒಂದು ನೇಮಕ ಮಾಡಿ ಇರುವುದಿಲ್ಲ. ಇದಾಗಿದೆ ನಮ್ಮ ಸಂಘಟನೆಯ ಒಂದು ದೊಡ್ಡದಾದಂಥ ಒಂದು ಕಾರ್ಯ ಅಂತ ನಾವು ಹೇಳ್ಬೋದು. ಯಾಕಂದರೆ ನಮ್ಮ ಯುವಕರಿಗೆ ದೇವರು ಅಂಥ ಒಂದು ಮನಸ್ಸು ಕೊಟ್ಟಿದ್ದಾನೆ. ನಮ್ಮ ಒಗ್ಗಟ್ಟನ್ನು ದೇವರು ಇಲ್ಲಿವರೆಗೆ ಬೆಳೆಸಿದ್ದಾನೆ. ನಾಳೆಯೂ ನಮ್ಮ ಒಗ್ಗಟ್ಟು ಹೀಗೇನೆ ಇರಬೇಕಂತೇಳಿ ನಾವು ನನ್ನ ಸಹೋದರರೊಟ್ಟಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಅದೇ ಥರ ನಮ್ಮೂರ ಧ್ವನಿಯು ಪ್ರಮುಖವಾಗಿ ಎಲ್ರಿಗೂ ತಿಳಿದಿದೆ. ಯಾವ ಥರ ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ನಾವು ಸಾಧಾರಣ ಹೇಳೋದಾದರೆ ನಾವು ಗದಗ, ಈ ಕಡೆ ಶಿವಮೊಗ್ಗ, ಮಡಿಕೇರಿ, ಹಾಸನ ಅಲ್ಲಿವರೆಗೆ ನಮ್ಮ ಒಂದು ಸರ್ವಿಸನ್ನು ನಾವು ವಿಸ್ತರಣೆ ಮಾಡಿದ್ದೇವೆ. ಒಂದು ಗಳಿಗೆಯಲ್ಲಿ ನಾವೇನೋ ಬೆಂಗಳೂರು ತನಕ ಕೂಡ ಹೋಗಿ ಮುಟ್ಟಿದ್ದೇವೆ. ಅದು ಈ ಯಶಸ್ವಿ ನಮ್ಮಲ್ಲಿ ಒಗ್ಗೂಟಿದ್ದ ಎಲ್ಲ ಸಂಘಟನೆಗಳು, ನಾನು ಅವರಿಗೆ ತುಂಬ ಆಭಾರಿಯಾಗಿದ್ದೇನೆ. ನಮ್ಮೂರ ಧ್ವನಿ ಅವರಿಗೂ ಆಭಾರಿಯಾಗಿದೆ. ಅದೇ ಥರ ನಾನು ಇನ್ನೊಂದು ವಿಚಾರ ಈ ಸಮಯದಲ್ಲಿ ನೆನಪು ಮಾಡುವಂಥದ್ದು, ಆಲ್ರೆಡಿ ಈ ವಿಚಾರವನ್ನು ನೆನಪು ಮಾಡಿದ್ದಾರೆ. ಸಾಧಾರಣ ಒಂದು ಏನು ನಮ್ಮ ಇದೊಂದು ಸಮಯದಲ್ಲಿ ನಮಗೆ ಕೋವಿಡ್ ಏನು ಇನ್ಸಿಡೆಂಟ್ ನಮ್ಮ ಇಲ್ಲಿ ನಡೆಯಿತು, ಆ ಟೈಮಲ್ಲಿ ಸಾಧಾರಣ ನಾವು 26 ಲಕ್ಷದ
ಆ ಟೈಮಲ್ಲಿ, ಆ ಆರ್ಥಿಕ ಸಂಕಷ್ಟ ಇರುವ ಟೈಮಲ್ಲಿ ನಮಗೆ ತುಂಬ ಜನ ಸಹಾಯಧನ ಅಂದರೆ ದುಡ್ಡಿನ ಮೂಲಕ ಅವರು ಸಹಾಯ ಮಾಡಿದ್ದಾರೆ. ಅವರನ್ನು ಈ ಉದ್ಘಾಟನೆ ಸಂದರ್ಭದಲ್ಲಿ ನಾನು ಅವರನ್ನು ನೆನಪಿಸ್ತೇನೆ. ಅವರ ಸಹಾಯವು ನಮಗೆ ಇನ್ನೂ ಬೇಕಾಗ್ತದೆ. ಆದ ಕಾರಣ ನಾವು ಈ ಸಣ್ಣದೊಂದು ಚಾರಿಟಿ ಒಂದು ಏನಿದೆ ಅದಕ್ಕೆ ಕೂಡ ನಾವು ಇಲ್ಲಿ ಒಂದು ಸಣ್ಣದೊಂದು ಚಾರಿಟಿಯನ್ನು ಈ ಸಂದರ್ಭದಲ್ಲಿ ಉದ್ಘಾಟನೆ ನಾವು ಮಾಡ್ತಾ ಇದ್ದೇವೆ. ಅದೇ ಥರ ನಮ್ಮ ಈ ಸಂಘಟನೆಯ ಕಾರ್ಯದಲ್ಲಿ ಊರಿನಲ್ಲಿ ಇರುವಂಥ ಎಲ್ಲ ಸಮಸ್ಯೆ, ಈಗ ಅಯ್ಯೂಬ್ ಅವರು ಪ್ರಸ್ತಾವ ಮಾಡಿದಾಗೆ, ನಮ್ಮ ಇಸ್ಮಾಯಿಲ್ ಅವರು ಪ್ರಸ್ತಾವನೆ ಮಾಡಿದಾಗೆ, ಇದಕ್ಕೆ ಎಲ್ಲದಕ್ಕೂ ನಾವು ಒಗ್ಗೂಡಿ ಇದನ್ನು ಮಾಡ್ತಾ ಈ ಒಂದು ಪರಿಸರ ಆಗಲಿ, ಈ ಒಂದು ಹಳೆಕಲ, ಬೇರೆ ಇನ್ನಿತರ ನಮ್ಮ ಸುತ್ತಮುತ್ತಲಲ್ಲಿ ಇರುವಂತಹ ಎಲ್ಲ ಇದಕ್ಕೆ ನಾವು ಪ್ರತಿಯೊಂದು ವಿಚಾರದಲ್ಲೂ ಅವರಿಗೆ ನಾವು ಸ್ಪಂದಿಸ್ತಾ ಇದ್ದೇವೆ. ಅದೇ ಥರ ಮೆಸ್ಕಾಂ ಇದಾಗಲಿ, ಇಲ್ಲ ಅಂತಂದರೆ PWD ಥರದಾಗಲಿ, ಇಲ್ಲಾಂದರೆ ಉಳ್ಳಾಲ ಪುರಸಭೆದಾಗಲಿ, ಈ ಥರದ ಎಲ್ಲ ಸಮಸ್ಯೆ ಅದು ಸಪ್ರೇಷನ್ ಏನಿಲ್ಲ. ಅದರಲ್ಲಿ ಎಲ್ಲ ಸಮಸ್ಯೆಗೂ ಎಲ್ಲ ಥರದ್ರಲ್ಲೂ ನಾವು ಸ್ಪಂದಿಸಿದ್ದೇವೆ. ಇನ್ನೊಂದು ವಿಚಾರ ಏನಂತಂದರೆ, ನಮ್ಮ ಶಾಸಕರಿಗೆ ಮನವಿ ಕೊಡಬೇಕಂಥೇಳಿ ಒಂದು ಮನವಿಯನ್ನು ನಾವು ರೆಡಿ ಮಾಡಿದ್ದೇವೆ. ಕಾರಣಾಂತರದಿಂದ ಅಲ್ಲಿ ಬೆಂಗಳೂರಲ್ಲಿ ಅವರಿಗೆ ಏನೋ ಕಾಲ್ನಡಿಗೆ ಜಾಥಾ ಏನೋ ಒಂದು ಇದೆ ಅಂತ ಹೇಳಿದರು. ಹಾಗಾಗಿ ಅವರಿಗೆ ಹೋಗಲಿಕ್ಕೆ ಉಂಟು, ನನಗೆ ಬರಲಿಕ್ಕೆ ಆಗೋದಿಲ್ಲ, ನಿಮ್ಮೊಂದಿಗೆ ನಾನು ಸದಾ ಇರ್ತೇನೆ, ನಿಮ್ಮೊಂದಿಗೆ ಇದ್ದೇನೆ, ನಾಳೆಯೂ ಇದ್ದೇನೆ, ಎಲ್ಲ ಥರದ ಸಹಕಾರ ನಾನು ನಿಮಗೆ ಕೊಡ್ತೇನೆ ಅಂಥೇಳಿ ನಮಗೆ ಒಂದು ದೊಡ್ಡ ಒಂದು ಪ್ರಾಮಿಸನ್ನು ಮಾಡಿದ್ದಾರೆ. ಆದರೂ ಕೂಡ ನಿಮ್ಮೆಲ್ಲರ ಒಂದು ಪರ್ಮಿಷನ್ ಕೇಳಿ, ಯಾಕಂತಂದರೆ ಈ ಒಂದು ಮನವಿಯನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ನಮ್ಮ ಇವರು ಯಾರು MLA ಸಾಹೇಬರಿಗೆ ಇದೊಂದು ಮುಟ್ಟುವ ಹಾಗೆ ನಾನು ಇದನ್ನು ನಿಮ್ಮ ಮುಂದೆ ನಾನು ಇಡಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂತಂದರೆ ಸುವ್ಯವಸ್ಥಿತ ಒಂದು ದೊಡ್ಡ ಮಟ್ಟಿನ ಆಂಬುಲೆನ್ಸನ್ನು ನಾವು ಒಂದು ಎಕ್ಸ್ಪೆಕ್ಟೇಷನಲ್ಲಿ ಇದ್ದೇವೆ. ನಮ್ಮೂರ ಧ್ವನಿಗೆ ಈಗ ನಾವು ಏನು ಸರ್ವಿಸ್ ಕೊಟ್ಟಿದ್ದೇವೆ, ಈಗ 3 ವರ್ಷದಲ್ಲಿ ಇದೊಂದು ಸಣ್ಣದೊಂದು ಗಾಡಿ, ಆದರೆ ಇದು ಮಿತಿಮೀರಿ ಅದು ಕೆಲಸ ಮಾಡಿದೆ. ನಿಮಗೂ ಗೊತ್ತಿರಬಹುದು, ಒಂದು ಆಂಬುಲೆನ್ಸ್, ಅದು ಕೂಡ ಓಮಿನಿ ಥರದ್ದು ಸಣ್ಣ ಆಂಬುಲೆನ್ಸ್, ಈ ಒಂದು 3 ವರ್ಷದಲ್ಲಿ 730. ನಾವೀಗ ಬೇರೆ ಯಾವುದೇ ಆಂಬುಲೆನ್ಸನ್ನು ನಾವೀಗ ಸರ್ಚ್ ಮಾಡಿದ್ರೂ ನಮ್ಮಷ್ಟು ದೇವರ ದಯದಿಂದ ನಮ್ಮಷ್ಟು ಒಂದು ಸರ್ವಿಸ್ ಕೊಟ್ಟ ಒಂದು ಸಂಘಟನೆ ಇಲ್ಲ ಅಂತಲೇ ನಾವು ಹೆಮ್ಮೆಯಿಂದ ಹೇಳ್ಬೋದು. ಅದು ನಮ್ಮ ಯುವಕರಿಗೆ ನಾನು ಯಾವತ್ತು ನಾವು ಒಂದು ಚಿರಋಣಿಯಾಗಿ ಇರ್ತೇವೆ. ಅದೇ ಥರ ಇನ್ನೊಂದು ವಿಚಾರ ಅಂತಂದರೆ, ಹಳೇಕಲ ಮಸೀದಿ ಆ ಕಡೆ ಒಂದು ಕಾಕೆ ತೋಟಕ್ಕೆ ಹೋಗುವ ಒಂದು ತುಂಬ ಕಷ್ಟ. ಅದು ಸಾಧಾರಣ 4 ಸಾರಿ 7 ಸಾರಿಯ ನಾವು ನಮ್ಮ ಶಾಸಕರಿಗೆ ಅದನ್ನು ನೆನಪು ಮಾಡಿದ್ದೇವೆ. ಅದನ್ನು ನಮಗೆ ಅವರು ಮಾಡಿ ಕೊಡಬೇಕಂತೇಳಿ ನಾವು ಸ್ಥಳೀಯ ಕೌನ್ಸಿಲರ್ಗಳಿಗೂ ನಾನು ಈ ಮೂಲಕ ನೆನಪು ಮಾಡ್ತೇನೆ. ಅದಕ್ಕೆ ಅವರಿಗೆ ಇನ್ನೊಂದು ಸಾರಿ ಅರಿವನ್ನು ಕೊಡಬೇಕು, ಯಾಕೆ ಅದು ಆಗಲಿಲ್ಲ ಅಂತೇಳಿ. ಅಲ್ಲ, ಅದು ಏನು ಸಮಸ್ಯೆಯಿಂದಾಗಿ ಅದು ಪೆಂಡಿಂಗ್ ಆಗಿದೆ ಅಂತೇಳಿ, ಅದು ನಮಗೆ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಹಳೆಯ ಮಸೀದಿ, ಆ ಮಸೀದಿಗೆ ಒಂದು ದೊಡ್ಡದಾದ ಒಂದು ಹಿಸ್ಟ್ರಿ ಇದೆ, ಇತಿಹಾಸ ಇದೆ. ಉಳ್ಳಾಳದಲ್ಲಿ ಪ್ರಥಮ ಮಸೀದಿ ಅದು. ಆದ ಕಾರಣ ಆ ಒಂದು ಜಾಗಕ್ಕೆ ಅವರು ಈ ಒಂದು ಸಮಸ್ಯೆಯನ್ನು ತುಂಬ ವರ್ಷದಿಂದ ಅವರು ಮಾಡ್ತಾ ಇದ್ದಾರೆ. ಸ್ಥಳೀಯ ಕೌನ್ಸಿಲರಿಗೂ ಇವರು ನಮ್ಮ ಸ್ಥಳೀಯ ಕೌನ್ಸಿಲರ್ ಅವರು ಅದಕ್ಕೆ ಏನೋ ಒಂದು ಹೇಳಿದರು. ಯಾಕೆಂದರೆ ಅದು ಸ್ಯಾಂಕ್ಷನ್ ಆಗಿದೆಯಂತೆ. ಇನ್ನೂ ಕೂಡ ನಾನು ಅವರ ಹತ್ರ ರಿಕ್ವೆಸ್ಟ್ ಮಾಡೋದು ಏನಂತಂದರೆ, ಮಳೆಗಾಲ ದೂರ ಆಗಿದೆ ಸರ್, ನೀವು ಏನು ಮಾಡಬೇಕಂದ್ರೆ ಅವರ ಮುಖಾಂತರ ನೀವು ನಮಗೆ ಇದೊಂದು ಕೆಲಸವನ್ನು ಆದಷ್ಟು ಬೇಗ ಮಾಡಿಕೊಡಬೇಕು. ಹಾಗೆಯೇ ತೊಕ್ಕೋಟಿನಿಂದ ಮಾರ್ಗದಲ್ಲಿ ತನಕ ಬರುವಂಥ ರಸ್ತೆ ಬದಿಗೆ ಇಂಟರ್ಲಾಕ್ ಕೆಲಸ ನಡೆದಿದೆ, ಅಯ್ಯೂಬ್ ಅವರಿಗೆ ಗೊತ್ತಿದೆ. ಅದರಲ್ಲಿ ಕೆಲವೊಂದು ಕಳಪೆ ಇದೆ, ಅದನ್ನು ನೀವು ಸರಿ ಮಾಡಿಸಬೇಕು ಅಂತೇಳಿ ನಿಮ್ಮೊಟ್ಟಿಗೆ ರಿಕ್ವೆಸ್ಟ್ ಮಾಡ್ತೇನೆ. ಮತ್ತು ಆಲಿಯವರಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಇಲ್ಲಿ ಮದನಿ ಶಾಲೆ ಹಿಂಬದಿ ಇರುವಂಥ ರಸ್ತೆ, ಆ ರಸ್ತೆದು ಅರ್ಧ ಕೆಲಸ ಮುಗಿದಿದೆ. ಇನ್ನು ಅದನ್ನು ಕಂಟಿನ್ಯೂಷನ್ಗೆ ಎಲ್ಲ ಕೌನ್ಸಿಲರ್ಗಳು ಒಟ್ಟು ಸೇರಿ ಅದಕ್ಕೂ ನಮಗೆ ಒಂದು ಪರಿಹಾರ ಆಗಲೇಬೇಕು. ಆ ಕಂಟಿನ್ಯೂಷನ್ ಕೆಲಸಕ್ಕೆ ನಿಮ್ಮ ಮೂಲಕ ನೀವು ಶಾಸಕರಿಗೂ ನಾವು ಮನವರಿಕೆ ಮಾಡ್ತೇವೆ. ಅದೇ ಥರ ನೀವು ಅದನ್ನು ಮನವರಿಕೆ ಮಾಡಿ ಕೊಡಲೇಬೇಕು. ಅದೇ ಥರ ಇಲ್ಲಿ ನಾವು ಮೊನ್ನೆ ಒಂದು ಪ್ರಸ್ತಾವನೆ ನಾವು ಇಲ್ಲಿ ಇಟ್ಟಿದ್ದೇವೆ ನಿಮಗೆ. ಯಾಕೆಂತಂದರೆ ಈ 3 ರಸ್ತೆ ಒಟ್ಟಿಗೆ ಆಗುವಂಥ ಒಂದು ಈ ಮಧ್ಯದಲ್ಲಿ ನಮಗೆ ಅದಕ್ಕೆ ಹಂಸು ಆದಷ್ಟು ಬೇಗ ಅಗತ್ಯ ಇದೆ. ಹಲವು
ಸಂದರ್ಭದಲ್ಲಿ ನಮ್ಮ ಇಲ್ಲಿಯ ಲೋಕಲ್ ಹುಡುಗರು ನಮ್ಮದೇ ಹುಡುಗರು ಎಷ್ಟೋ ಸಾರಿ ಅದನ್ನು ರಕ್ಷಣೆ ಮಾಡಿದ್ದಾರೆ. ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಆಗಿದೆ. ಸಾಧಾರಣ ಬೆಳಿಗ್ಗೆ ಒಂದು ಪೀಕ್ ಅವರಲ್ಲಿ ಸಾಧಾರಣ ಏನಿಲ್ಲ ಅಂದರೆ ಒಂದು 25ಕ್ಕಿಂತ 30 ಶಾಲಾ ವಾಹನಗಳು ಸಂಚಾರ ಮಾಡ್ತದೆ. ಅದೇ ಥರ ಬೈಕು, ರಿಕ್ಷಾ ಈ ಥರ ಬೇರೆ ಬೇರೆ ಸಾಧಾರಣ ಒಂದು ಬೆಳಗಿನ ಒಂದು ಅವಸ್ಥೆಯಲ್ಲಿ ಒಂದು 150-200 ಗಾಡಿಗಳ ಆ ಒಂದು ಗಳಿಗೆಯಲ್ಲಿ ಬರುವಂಥ ಒಂದು ವ್ಯವಸ್ಥೆಗೆ ನೀವು ಹಂಸಿಗೆ ಅಳವಡಿಸಲಿಕ್ಕೆ ನಿಮ್ಮ ಈ ಮೂಲಕ ನಾನು ನಿಮ್ಮ ಹತ್ರ ಕೇಳಿಕೊಳ್ತೇನೆ. ಅದನ್ನು ನೀವು ಗಮನದಲ್ಲಿ ಇಡಬೇಕು. ಈ ಪ್ರಮುಖ 6 ಮುಖ್ಯ ವಿಷಯಗಳನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ಅದನ್ನು ನೀವು ನಮಗೆ ಕಂಪ್ಲೀಟ್ ಮಾಡಿ ಶಾಸಕರ ಮೂಲಕ, ನಿಮ್ಮ ಮೂಲಕ ಎಲ್ಲ ಕೌನ್ಸಿಲರ್ಗಳಿಗೆ ನಾನು ಈ ಮೂಲಕ ನಮ್ಮೂರ ಧ್ವನಿ ಮತ್ತು ಈ ನಾಗರಿಕರು ನಮ್ಮೊಟ್ಟಿಗೆ ಯಾರಿದ್ದಾರೆ ಅವರನ್ನೆಲ್ಲ ಸೇರಿಸಿ ನಾವು ಈಗ ಇಟ್ಟಿರುವಂಥ ಒಂದು ಪ್ರಸ್ತಾವನೆಯನ್ನು ನೀವು ಅದು ಕೂಲಂಕುಷವಾಗಿ ಪರಿಗಣಿಸಿ ಅದನ್ನು ನಮಗೆ ಪೂರ್ತಿ ಮಾಡಿ ಕೊಡಬೇಕಂತ ಹೇಳಿ ನಾನು ಈ ಮೂಲಕ ಕೇಳಿ ನಮ್ಮೂರ ಧ್ವನಿ ಮೂಲಕ ನಿಮಗೆ ಒಂದು ಮನವಿ ಇಟ್ಟು ನನ್ನ 2 ಮಾತು ಮುಗಿಸ್ತೇನೆ. ಸೇವಾ ಸಂಘ ಆತ್ಮೀಯರೇ, ಇವತ್ತು ನಮ್ಮೂರ ಧ್ವನಿ ಸೇವಾ ಸಂಘ ಇದರ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ಬಹಳ ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆಯಿತು. ಇದೀಗ ಕೊನೆಯದಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದ ಮತ್ತು ಉದ್ಘಾಟನಾ ಭಾಷಣವನ್ನು ನೆರವೇರಿಸಿದಂತಹ ಜನಾಬ್ ಹಾಜಿ ಅಬ್ದುಲ್ ರಶೀದ್ ಅವರಿಗೆ ಈ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಈ ನಾಡಿನ ಉಳ್ಳಾಲ ನಗರಸಭೆ ಇದರ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಅಯ್ಯೂಬ್ ಮಂಚಲ್ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಈ ನಾಡಿನ ಸಾಮಾಜಿಕ ಒಳವುಳ್ಳಂತಹ ಅನೇಕ ಗಣ್ಯ ವ್ಯಕ್ತಿಗಳು ಈ ವೇದಿಕೆಯಲ್ಲಿದ್ದಾರೆ. ಅದರಲ್ಲಿ ಶ್ರೀಯುತ ನವೀನ್ ಫೆಲಿಕ್ಸ್ ಡಿಸೋಜ, ಅಧ್ಯಕ್ಷರು ಕೆಥೋಲಿಕ್ ಸಭಾ ಪೆರ್ಮನ್ನೂರ್, ಇವರಿಗೂ ಕೂಡ ಆತ್ಮೀಯ ಧನ್ಯವಾದ. ಶ್ರೀ ಲಾರೆನ್ಸ್ ರೂಡಿ ಡಿಸೋಜ, ಡಿವೈನ್ ಐಸ್ ಅಂಡ್ ಕೋಲ್ಡ್ ಸ್ಟೋರೇಜ್, ಇವರಿಗೂ ಕೂಡ ಆತ್ಮೀಯವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಸದಾ ಇರುವಂತಹ ಶ್ರೀಯುತ ಆಲ್ಫ್ರೆಡ್ ಫೆರಾವೋ ಅವರಿಗೂ ಕೂಡ ಆತ್ಮೀಯವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ನಮ್ಮ ಈ ಸ್ಥಳೀಯ ಕೌನ್ಸಿಲರ್ಗಳಾಗಿರುವಂತಹ ಶ್ರೀಯುತ ಅಸ್ಗರ್ ಅಲಿ ಇವರಿಗೂ ಕೂಡ ಆತ್ಮೀಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು UA ಇಸ್ಮಾಯಿಲ್ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದರ ಜೊತೆ ಇವತ್ತು ನಮ್ಮ ಜೊತೆ ಇರುವಂತಹ ಅನೇಕ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಶ್ರೀಯುತ ಸಲೀಂ ಬಿ ಬಾಯ್ಸ್ ಇದರ ಅಧ್ಯಕ್ಷರವರಿಗೂ ಕೂಡ ಧನ್ಯವಾದವನ್ನು. RK ನಜೀರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಶರೀಫ್ ನಜೀರ್ ಉಳ್ಳಾಲ್ ಬೈಲ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಹಲವಾರು ಸಂಘ ಸಂಸ್ಥೆಯ ಹೆಸರನ್ನು ಇಲ್ಲಿ ಹೆಸರಿಸಲಾಗಿದೆ. ಅದರ ಪ್ರಮುಖರು ನಮ್ಮ ಜೊತೆ ಇದ್ದಾರೆ. ಬಿ ಬಾಯ್ಸ್ ಅಲೇಕಲ ಸ್ಪೋರ್ಟಿಂಗ್ ಅಲೇಕಲ, ಮೆಹಫಿಲ್ ಗೈಸ್ ಅಲೇಕಲ, ಬ್ರದರ್ಸ್ ಅಲೇಕಲ, ನಜಾತ್ ಪಾಂಡೆಲ್ ಪಕ್ಕ, ಯಂಗ್ ಫ್ರೆಂಡ್ಸ್ ಉಳ್ಳಾಲ, ಸಫರ್ ಮನ್ಸಿಲ, 7 ಸ್ಟಾರ್ ಮಾರ್ಗತಲೆ, SSF ಅಲೇಕಲ, SKSSF ಅಲೇಕಲ, ಮರಿಯಾ ಗೇಮ್ಸ್ ಟೀಮ್, ರಿಲಯನ್ಸ್ ಅಲೇಕಲ, ನುಸ್ರತುಲ್ ಮಸಾಕೀನ್ ಅಲೇಕಲ, ಟೆಸ್ಟ್ ಹಳೆಕೋಟೆ, GG ಗೈಸ್ ಅಲೇಕಲ, ಹ್ಯಾಶ್ ಬಾಯ್ಸ್ ಅಲೇಕಲ, ಎಲ್ಲರಿಗೂ ಇದರ ಎಲ್ಲ ಪ್ರಮುಖರಿಗೂ, ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಮತ್ತು ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಈ ನಾಡಿನ ಎಲ್ಲ ಜನತೆಗೆ ನಾವು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಾ ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಒಕ್ಕೂಟವಾಗಿ ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸಲು ಸನ್ನದ್ಧರಾಗಬೇಕು. ಅದನ್ನು ನಾವು ಖಂಡಿತವಾಗಿಯೂ ನಿಭಾಯಿಸ್ತೇವೆ ಎಂಬ ಭರವಸೆಯೊಂದಿಗೆ ಮತ್ತೆ ಇವತ್ತು ನಮ್ಮ ಜೊತೆ ಸಹಕರಿಸಿದಂತಹ ಹೊಸಕೂರಲ್ಲಿ ಇದರ ಮಾಧ್ಯಮ ಮಿತ್ರರು ಆಸಿಫ್ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ನಾವು ಇವರಿಂದ ಸ್ವಲ್ಪ ತಡವಾಗಿ ಆದರೂ ಕೂಡ ನಮ್ಮ ಜೊತೆ ಬಂದು ಸೇರಿದ್ದಂತಹ ಶ್ರೀಯುತ ಸಂದೀಪ್ GS ಸರ್ಕಲ್ ಇನ್ಸ್ಪೆಕ್ಟರ್ ಉಳ್ಳಾಲ ಪೊಲೀಸ್ ಠಾಣೆ ಇವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಸಂದೀಪ್ GS ಸರ್ಕಲ್ ಇನ್ಸ್ಪೆಕ್ಟರ್ ಅವರು ನಮ್ಮ ಅನುಭವದಲ್ಲಿ ಒಂದು ಜನಸ್ನೇಹಿ ಆರಕ್ಷಕ ಠಾಣ ಇದನ್ನು ನಿರ್ವಹಿಸುತ್ತಿರುವಂತಹ ಅತ್ಯಂತ ಗಮನಾರ್ಹ ಓರ್ವ ವ್ಯಕ್ತಿ. ಇತ್ತೀಚೆಗೆ ಕಳೆದ ವರ್ಷ ಮಕ್ಕಳ ಮಾಸೋತ್ಸವದ ಸಂದರ್ಭದಲ್ಲಿ ಉಳ್ಳಾಲದ ಸುತ್ತಮುತ್ತಲಿರುವಂತಹ PU ಕಾಲೇಜಿನ ವಿದ್ಯಾರ್ಥಿಗಳನ್ನು, ಅಂದರೆ ಆ ಒಂದು ಹದಿಹರೆಯದ ಪ್ರಾಯದಲ್ಲಿ ನಮ್ಮ ಯುವ ವಿದ್ಯಾರ್ಥಿಗಳು ದಾರಿ ತಪ್ಪುವಂತಹ ಅನೇಕ ಕಾರಣಗಳು ಇವೆ.
ಆದ ಕಾರಣ ಪೊಲೀಸ್ ಠಾಣೆ ಇರುವುದು ಕೇವಲ ಶಿಕ್ಷೆ ನೀಡಲು ಮಾತ್ರವಲ್ಲ, ಬದಲಾಗಿ ಪೊಲೀಸ್ ಠಾಣೆ ಇರುವುದು ನಮ್ಮ ರಕ್ಷಣೆಗಾಗಿ, ನಮ್ಮ ಹಿತವನ್ನು ಬಯಸುವುದಕ್ಕಾಗಿ ಎಂಬ ಪ್ರಜ್ಞೆಯನ್ನು ಮೂಡಿಸುವ ಸಲುವಾಗಿ ನಾವು ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಒಂದು ಅರ್ಧ ದಿವಸ ಒಟ್ಟು ಸ್ಥಳೀಯ ಹಲವಾರು PU ಕಾಲೇಜಿನ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಅಲ್ಲಿ ಮಕ್ಕಳ ಸ್ನೇಹಿ ಪೊಲೀಸ್ ಠಾಣೆ ಎಂಬ ರೀತಿಯಲ್ಲಿ ಒಂದು ಒಳ್ಳೆಯ ಅರಿವು ನೆರವು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಆ ಸಂದರ್ಭದಲ್ಲಿ ಶ್ರೀಯುತ ಸಂದೀಪ್ ಸರ್ ಅವರು ಬಹಳ ಸಂತೋಷದಿಂದ ಅಲ್ಲಿ ಯಾವ ರೀತಿಯಲ್ಲಿ ಮಕ್ಕಳನ್ನು ಆಕರ್ಷಿಸಲು ಸಾಧ್ಯ ಆ ರೀತಿಯಲ್ಲಿ ಬಹಳ ವಿನೂತವಾದ ಭವ್ಯವಾದ ಒಂದು ಸ್ವಾಗತ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿ ನಮಗೆ ಆ ಪೊಲೀಸ್ ಠಾಣೆಯ ಅಲ್ಲಿನ ಕೊಠಡಿಗಳು, ಜೈಲುಗಳು ಮತ್ತು ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳ ಕರ್ತವ್ಯಗಳು ಮತ್ತು ಇನ್ನಿತರ ಸೇವಾ ಸಿಬ್ಬಂದಿಗಳ ಕೆಲಸಗಳು ಏನು ಎಂಬುದನ್ನು ನಮಗೆ ಮನವರಿಕೆ ಮಾಡಿಸಿಕೊಟ್ಟಿದ್ದಾರೆ. ಈ ರೀತಿ ಒಂದು ಪೊಲೀಸ್ ಠಾಣೆ ಉಳ್ಳಾಲ ಆಗಿದೆ, ನಮಗೆ ಹೆಮ್ಮೆ ಇದೆ. ಆ ಒಂದು ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಇನ್ನೊಮ್ಮೆ ನಾನು ಅಭಿನಂದಿಸುತ್ತಾ ಅವರೊಂದಿಗೆ ಕೆಲವೊಂದು ಹಿತನುಡಿಕ್ಕಾಗಿ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ಇರ್ತಕ್ಕಂಥ ಈ ನಮ್ಮೂರ ಧ್ವನಿ ಸಂಘದ ಅಧ್ಯಕ್ಷರೇ, ಎಲ್ಲ ಉಪಾಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ಇದೆಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕರೇ, ನನಗೆ ಕಾಲಾಂತರಗಳಿಂದ ಬರಲಿಕ್ಕಾಗಲಿಲ್ಲ ಈ ಕಾರ್ಯಕ್ರಮದ ಉದ್ಘಾಟನೆಗೆ. ಆದರೆ ನಾನು ಈ ಕಾರ್ಯಕ್ರಮಕ್ಕೆ ಬರಲೇಬೇಕಾಯ್ತು. ಯಾಕೆಂದರೆ ನಮ್ಮೂರ ಧ್ವನಿ ಸಂಘದ ವತಿಯಿಂದ ಬಹಳ ಒಳ್ಳೆ ಕೆಲಸಗಳಾಗ್ತಾ ಇದೆ. ಮೊದಲನೇದಾಗಿ ಏನು ಆಂಬ್ಯುಲೆನ್ಸನ್ನು ಇಟ್ಟು ಉಚಿತವಾಗಿ, ಸಂಪೂರ್ಣ ಉಚಿತವಾಗಿ ಜನಸೇವೆಯನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯ ಒಂದು ಯುವಕರ ತಂಡ ಇದೆ. ಯುವಕರ ತಂಡ ಇವತ್ತು ನಾವು ನೋಡಿದಾಗ ಎಲ್ಲ ಕೆಟ್ಟ ಚಟಗಳಿಗೆ ಬಲಿ ಬಿದ್ದು ಹಾಳಾಗ್ತಾ ಇದ್ದಾರೆ, ತಪ್ಪು ದಾರಿ ಹಿಡಿತಾ ಇದ್ದಾರೆ. ಆದರೆ ಈ ಯುವಕರ ತಂಡ ಒಂದು ಒಳ್ಳೆಯ ದಾರಿಯಲ್ಲಿದೆ, ಒಳ್ಳೆಯ ನಡೆಯಲ್ಲಿ ನಡೀತಾ ಇದೆ. ಅದೆಲ್ಲ ನಮ್ಮ ಒಂದು ಸಂಪೂರ್ಣವಾದ ಸಹಕಾರ ಇವರಿಗಿದೆ. ಇವರು ಇದೇ ನಿಟ್ಟಿನಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿ ಇನ್ನೂ ಹೆಚ್ಚೆಚ್ಚು ಜನಪರ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ. ರಕ್ತದಾನ ಶಿಬಿರ ಇರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಆರೋಗ್ಯ ಚಿಕಿತ್ಸೆ ಶಿಬಿರ ಇರ್ಬೋದು, ಅಥವಾ ಯಾವುದೋ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವುದಿರ್ಬೋದು, ಅಥವಾ ಯಾವುದೋ ಒಂದು ದುಶ್ಚಟಗಳನ್ನು ಬಿಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ತರಬೇತಿ ನೀಡ್ತಕ್ಕಂಥದ್ದು ಇರ್ಬೋದು. ಪೊಲೀಸ್ ಇಲಾಖೆಯಿಂದ ಅವ್ರಿಗೇನಾದರೂ ಒಂದು ಮಾಹಿತಿ ಕಾರ್ಯಾಗಾರವನ್ನು ಇಡಬೇಕು. ಒಳ್ಳೊಳ್ಳೆ ಕಾರ್ಯಾಗಾರಗಳನ್ನು, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಈ ನಮ್ಮ ಜನಧ್ವನಿ ಸೇವಾ ಸಂಘದ ವತಿಯಿಂದ ಹಮ್ಮಿಕೊಳ್ಳಿ. ಒಳ್ಳೆ ಯುವಕರ ತಂಡವನ್ನು ಕಟ್ಟಲಿ. ಒಳ್ಳೆ ಯುವಕರ ತಂಡ ಇದ್ರೆ ಒಂದು ಊರು ಅಭಿವೃದ್ಧಿ ಆದಂಗೆ. ಯಾಕಂದ್ರೆ ಆ ಯುವಕರು ಹೇಗಿರ್ತಾರೆ ಆ ಊರು ಆ ರೀತಿ ಊರು ಇರುತ್ತದೆ. ಅಲ್ಲಿ ಒಳ್ಳೆ ಯುವಕರ ತಂಡ ಇತ್ತು ಅಂದ್ರೆ ಅಲ್ಲಿ ಯಾವುದೇ ರೀತಿಯಂತ ಗಲಾಟೆ ಆಗೋದಿಲ್ಲ. ಏನೇ ಸಣ್ಣ ಪುಟ್ಟ ಗಲಾಟೆ ಆದ್ರೆ ಅವು ಅಲ್ಲೇ ಬಗೆಹರಿಸ್ತಕ್ಕಂಥ ಒಂದು ಇದಿರ್ತದೆ, ವ್ಯವಸ್ಥೆ ಇರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇಲ್ಲಿ ಹಳೆಕಾಲ ಭಾಗದಲ್ಲಾಗಲಿ ಸುತ್ತಮುತ್ತ ಭಾಗದಲ್ಲಾಗಲಿ ಇಲ್ಲಿ ಒಂದು ಒಳ್ಳೆ ಯುವಕರ ತಂಡ ಇರೋದ್ರಿಂದ ಯಾವುದೇ ರೀತಿಯಂತ ಗಲಾಟೆಗಳಾಗಲಿ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರತಕ್ಕಂಥದ್ದಾಗಲಿ ಮತ್ತೊಂದು ಏನೂ ಆಗಿಲ್ಲ. ಯಾಕಂದ್ರೆ ಇಲ್ಲಿನವರು ಎಲ್ಲ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾರೆ. ಏನೋ ಒಂದು ಸಮಸ್ಯೆ, ಸಣ್ಣ ಸಮಸ್ಯೆ ಇದ್ರೆ ಅವರು ಅಟೆಂಡ್ ಮಾಡ್ತಾರೆ ಅಂತ ಒಂದು ವ್ಯವಸ್ಥೆಗಳು ಇದೆ. ಹಾಗಾಗಿ ಇನ್ನ ಹೆಚ್ಚಿನ ವ್ಯವಸ್ಥೆ ಆಗಲಿ, ಅಭಿವೃದ್ಧಿ ಆಗಲಿ, ಹೆಚ್ಚಿನ ಸದಸ್ಯರುಗಳನ್ನ ಒಳಗೊಂಡು ನಾವೆಲ್ಲ ನೋಡಿದೀವಿ, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲ. ನಾವು ಉರುಸ್ ಟೈಮಲ್ಲಿ ವಾಲಂಟಿಯರ್, ನಾನು ಉರುಸ್ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ವಾಲಂಟಿಯರ್ಸ್ ಆಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಏನು ಕೆಲಸ ಇಲ್ದಂಗೆ ಮಾಡಿದ್ರು. ಟ್ರಾಫಿಕ್ ಡೈವರ್ಷನ್ ಇರ್ಬೋದು, VIP ಬಂದೋಬಸ್ತ್ ಇರ್ಬೋದು. 2 ವರ್ಷದಲ್ಲಿ ಹೇಳ್ತೇವೆ 736 ಆಂಬ್ಯುಲೆನ್ಸ್ ಸರ್ವಿಸ್ಗಳನ್ನು ಮಾಡಿದ್ದಾರೆ ಅಂತ ಒಂದು ಎಲ್ಲ ಗಮನಾರ್ಹ. ಯಾಕಂದ್ರೆ ಒಳ್ಳೆ ಕೆಲಸಗಳನ್ನ ನಾವು ಇರೋ ಅವಧಿಯಲ್ಲಿ ನಮ್ಮ ಕೆಲಸ ನಾವು ಮಾಡೇ ಮಾಡ್ತೀವಿ. ನಾವು ದುಡಿತೀವಿ, ಇವತ್ತು ನಮ್ಮ ಕೆಲಸ ಮಾಡ್ತೀವಿ. ಜೊತೆಗೆ ಸಮಾಜಕ್ಕೆ, ಜನಗಳಿಗಾಗಿ ಒಂದು ಕೆಲಸ ಮಾಡಬೇಕು. ಯಾವತ್ತು ದೇವರು ಮೆಚ್ಚುತ್ತಾನೆ, ನಮಗೆ ಜನಗಳು ಮೆಚ್ಚುತ್ತಾರೆ ಅಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡಲಿ. ನಾವು ಯಾರು ಬಡವರಿದ್ದಾರೆ, ಬಲ್ಲಿಗರಿದ್ದಾರೆ, ಯಾರಿಗೆ ಸಮಸ್ಯೆಗಳಿದೆ ಅವರಿಗೋಸ್ಕರ ಸ್ಪಂದಿಸಬೇಕು ಅಂತ ಸ್ವಂತವಾಗೆಲ್ಲ ಯೋಚನೆ ಮಾಡ್ತಾರೆ. ಜನಗಳಿಗೋಸ್ಕರ ಯೋಚನೆ ಮಾಡ್ತಕ್ಕಂಥ ಒಂದು ಬುದ್ಧಿ ಬರಬೇಕು ಎಲ್ಲರಲ್ಲೂ. ಅದು ದೇವರು ಮೆಚ್ಚಂತ ಕೆಲಸ. ನಮ್ಮ ಏಳಿಗೆಗೂ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಿಮ್ಮ ಕೆಲಸಗಳಿಗೆ ಅಭಿನಂದನೆಗಳನ್ನು ಹೇಳ್ತಾ ಇನ್ನೂ ಹೆಚ್ಚಿನ ಇಂಥ ಕೆಲಸಗಳನ್ನ ನಿಮ್ಮ ಒಂದು ಸಂಘದಿಂದ ಆಗಲಿ ಅಂತ ನಾನು ಹಾರೈಸ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು ಸರ್. ಶ್ರೀ ಸಂದೀಪ್ GS ಸರ್ಕಲ್ ಇನ್ಸ್ಪೆಕ್ಟರ್ ಉಳ್ಳಾಲ, ಅಜಿ US ಹಮ್ಜಾ ಅಧ್ಯಕ್ಷರು ಅಲ್ ಮಸ್ಜಿದುಲ್ ಜಾಮಿಲ್ ಅಲ್ ಅಮೀನ್ ಅಲೇಕಲ ಇವರು ಕೂಡ ಬಂದು ಸೇರಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ KC ರೋಡ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನಮ್ಮ ಜೊತೆ ಹಾಜಿ US ಹಮ್ಜಾರ್ ಅವರು ಒಂದಿಷ್ಟು ಆಫೀಸ್, ಬಹಳಷ್ಟು ಚಲುವಾದ ಸಣ್ಣ ಚೊಕ್ಕಟಾದ ಒಂದು ಆಫೀಸನ್ನು ಇಲ್ಲಿ ಓಪನ್ ಮಾಡಿದ್ದಾರೆ ಇವತ್ತು. ಅಲ್ಹಮ್ದುಲಿಲ್ಲಾ. ಪ್ರಪ್ರಥಮವಾಗಿ ಸ್ವಾತಂತ್ರ್ಯೋತ್ಸವದ
ಶುಭಾಶಯವನ್ನು ಕೋರುತ್ತಾ ಇವತ್ತಿನ ಈ ವೇದಿಕೆಯಲ್ಲಿ ಈಗ ತಾನೇ ನಮ್ಮ ಜೊತೆ ಮಾತಾಡಿದಂತಹ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೀಪ್ ಸರ್ ಅವರೇ, ಈ ನಮ್ಮೂರ ಧ್ವನಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸರ್ವ ಸದಸ್ಯರೇ, ಇಲ್ಲಿ ವೇದಿಕೆಯಲ್ಲಿ ಕುಳಿತಂಥ ಎಲ್ಲ ಹಿರಿಯರೇ, ಸಮೀರ್, ಯುಡಿ, ಅಶ್ರಫ್, ಸಲೀಮು ಮತ್ತು ಇನ್ನಿತರ ಎಲ್ಲ ನನ್ನ ಆತ್ಮ ಸ್ನೇಹಿತರೆ, ನಾವು ಕಂಡಂತೆ ಇದು ಓಪನ್ ಆದ ನಂತರ ಈ ನಮ್ಮೂರ ಧ್ವನಿ ಇಲ್ಲಿ ಹಳೇಕಳದಲ್ಲಿ ಸ್ಥಾಪನೆಯಾದ ನಂತರ ಈಗ ತಾನೇ ಹೇಳಿದರೆ 700ಕ್ಕಿಂತ ಮಿಗಿಲಾಗಿ ಆ್ಯಂಬುಲೆನ್ಸಿನ ಒಂದು ಸೇವೆಯನ್ನು ಮಾಡಿದ್ದು ನಮ್ಮ ಕಣ್ಣೆದುರಿನಲ್ಲಿ ಕಾಣುವಂತಹ ಒಂದು ಸಂಗತಿಯಾಗಿದೆ. ಅಲ್ಹಮ್ದುಲಿಲ್ಲಾ, ಅದಕ್ಕೆ ತಕ್ಕುದಾದ ಪ್ರತಿಫಲವನ್ನು ಸರ್ವಶಕ್ತನು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಇನ್ನು ಮುಂದಕ್ಕೂ ಒಳ್ಳೆಯ ಸೇವೆಯನ್ನು ತಾವು ಮಾಡಬೇಕು, ಅದಲ್ಲದೆ ಇನ್ನಿತರ ಕಾರ್ಯವನ್ನು ಕೂಡ ಮಾಡಬೇಕು. ನಮ್ಮ ಜೊತೆ ಎಲ್ಲರೂ ಸಹಕರಿಸುತ್ತಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸರ್ ಅವರು ನಾನು ಬರುವಾಗ ಹೇಳಿದರು, ಉರುಸಿನ ಸಮಯದಲ್ಲಿ ಅನೇಕ ಜನರನ್ನು ಅಥವಾ ಯಾರೋ ಸಂಕಟದಲ್ಲಿ ಇದ್ದವರನ್ನು ಎಮರ್ಜೆನ್ಸಿಯಾಗಿ ಯಾವ ರಾತ್ರಿ ಆದರೂ ಹಗಲಾಗಲಿ ಮತ್ತು ಇನ್ನಿತರ ಎಲ್ಲಿ ಸಮಯ ಇದ್ದರೂ ಕೂಡ ಅದರ ಚಾಲಕರು ಬಹಳಷ್ಟು ಉತ್ತಮವಾದ ಸೇವೆಯನ್ನು ಮಾಡಿ ಇಲ್ಲಿಗೆ ಹೆಸರು ತಂದಿದ್ದಾರೆ. ಅಂತಹ ಸೇವೆಯು ನಮ್ಮ ಈ ಹಳೇಕಲ್ಲಲ್ಲಿ ಇದ್ದುದು ನಮಗೆ ತುಂಬ ಸಂತೋಷ ಸಂಗತಿಯಾಗಿದೆ. ಈ ಕೊರೋನಾದ ಟೈಮ್ನಲ್ಲಿ 2 ಸಲ ಕೊರೋನಾ ಬಂತು ಸರ್. ಕೊರೋನಾದ ಟೈಮ್ನಲ್ಲಿ ಇವರು ಮಾಡಿದಂಥ ಸೇವೆ ಉಂಟಲ್ಲ, ಅದು ಬಹಳಷ್ಟು ಉತ್ತಮವಾದ ಸೇವೆ, ಅದನ್ನು ನಾವು ಮೆಚ್ಚುವಂಥದ್ದು. ಅಂತಹ ಸೇವೆ ನಮಗೆ ಇಲ್ಲಿ ಅಗತ್ಯ ಇದೆ. ನಮ್ಮಲ್ಲಿ ಶಾಂತಿ, ಸೌಹಾರ್ದ, ಸಮೃದ್ಧಿ ಹಾಗೂ ಜಾತಿ ಮತ ಭೇದ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ಸೇವೆಯನ್ನು ಸಲ್ಲಿಸುವಂಥ ಒಂದು ಕೀರ್ತಿ ಈ ಒಂದು ನಮ್ಮವರ ಧ್ವನಿಗೆ ಇದೆ. ನಾನು ಬರುವಾಗ ಸ್ವಲ್ಪ ಲೇಟ್ ಆಯಿತು, ನಾವೊಂದು ಕಡೆ ಹೋಗಿ ಅದನ್ನು ನಮ್ಮ ಸುಳ್ಳಿ ಅಸ್ರಫ್ ಹತ್ರ ಹೇಳಿದ್ದೇನೆ, ನಾನು ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ, ಅಂತೂ ನಾನು ಇಲ್ಲಿಗೆ ಬಂದೇ ಬರ್ತೇನೆ ಅಂತ ಹೇಳಿ ನಾನು ಅವರ ಕಡೆ ತಿಳಿಸಿದ್ದೇನೆ. ಎಲ್ಲರೂ ಕ್ಷಮಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಮುಂದಿನ ನಿಮ್ಮ ಈ ಸೇವೆಯು ಬಹಳಷ್ಟು ಉತ್ತಮವಾಗಿ ನಡೆಯಲಿ ಅಂತೇಳಿ ಹಾರೈಸುತ್ತಾ ಎಲ್ಲರೂ ಇದಕ್ಕೆ ಸಹಕರಿಸಬೇಕು. ನಮ್ಮ ಊರಿನ ಜನರು ಇದಕ್ಕೆ ಪ್ರಾಮುಖ್ಯವಾಗಿ ಸಹಕರಿಸಬೇಕು. ಊರಿನವರು ಸಹಕರಿಸಿದರೆ ಅಥವಾ ಅವರಿಗೆ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟರೆ ಖಂಡಿತವಾಗಿ ಅವರ ಆ ಸಂದರ್ಭಕ್ಕೆ ಅಲ್ಲಿ ಬಂದು ತಕ್ಕುದಾದ ಅವರಿಗೆ ಬೇಕಾದ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಅನುಕೂಲವಾಗುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಎಲ್ಲರಿಗೂ ಅವರ ಅಧ್ಯಕ್ಷರಿಗೂ ಮತ್ತು ಸರ್ವ ಸದಸ್ಯರಿಗೂ ಹಾಗೂ ನಮ್ಮ ಇಲ್ಲಿಯ ಊರಿನ ಎಲ್ಲ ಜನರಿಗೆ ಶುಭಾಶಯವನ್ನು ಕೋರುತ್ತಾ ನಮ್ಮ ಅಭಿವೃದ್ಧಿಯು ಇನ್ನೂ ಮುಂದೆ ಸಾಗಲಿ ಅಂತೇಳಿ ಸರ್ವಶಕ್ತನಾದ ಅಲ್ಲಾಹನಲ್ಲಿ ಪ್ರಾರ್ಥಿಸ್ತೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾ. ಎಲ್ಲರಿಗೂ ನಮಸ್ಕಾರ.